ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಚುನಾವಣೆ 2024ರ ನಿಮಿತ್ತವಾಗಿ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಆಳ್ವ ಕೋಯತ್ತಬೈಲ್ ಊರಿನ ದೈವದವರಿಗೆ ಕೈ ಮುಗಿಯುತ್ತಾ 2024ರ ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಈಗಾಗಲೇ ಘೋಷಣೆಯಾಗಿದೆ. ಹಾಗೆ ನಮ್ಮ ಪಕ್ಷದ ಹಾಗೂ ನಮ್ಮ JDS ಪಕ್ಷದ ವತಿಯಿಂದ ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಡಾಕ್ಟರ್ ಧನಂಜಯ ಸರ್ಜೆ ಇವರು ಅಭ್ಯರ್ಥಿಯಾಗಿ ನಮ್ಮ ಎರಡೂ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಘೋಷಣೆಯಾಗಿದ್ದಾರೆ. ಆ ಪ್ರಯುಕ್ತ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ನಮ್ಮ ಅಭ್ಯರ್ಥಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಜಿಲ್ಲೆಯ ನಾಯಕರು ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಮತದಾರರೊಂದಿಗೆ ಸಂವಾದ ಹಾಗೂ ಈ ಚುನಾವಣೆ ನಮಗೆಲ್ಲರಿಗೂ ಬಹಳ ಮಹತ್ವದ ಚುನಾವಣೆಯಾಗಿರುವುದರಿಂದ ನಾವು ಪ್ರತಿಯೊಬ್ಬರು ಇನ್ನು ಮುಂದಿನ ದಿನಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ನಮ್ಮಲ್ಲಿ 2 ಮತದಾನ ಕೇಂದ್ರ ಇದೆ. ಒಂದು ಪೆರ್ಮನ್ನೂರು ಬಬ್ಬುಕಟ್ಟೆ ಶಾಲೆ, ಮತ್ತೊಂದು ಕೊಣಾಜೆ ಮಂಗಳ ಗಂಗೋತ್ರಿ. ಒಟ್ಟು ಮತದಾರರು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಕರು 495 ಸಂಖ್ಯೆ, ಪದವೀಧರರು 1521 ಸಂಖ್ಯೆ ಇದೆ. ನಾವು ಪ್ರತಿಯೊಂದು 20 ಮತದಾರರಿಗೆ ಒಬ್ಬ ಕಾರ್ಯಕರ್ತನಾಗಿ ಪ್ರತಿಯೊಬ್ಬನನ್ನು ಆ ಚುನಾವಣೆಯಲ್ಲಿ ಭಾಗವಹಿಸುವಂತೆ ನಾವು ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಮ್ಮ ಚುನಾವಣೆ ಕಾರ್ಯ ಮಾಡುವಲ್ಲಿ ನಮಗೆ ಬಹಳ ಸುಲಭ. ಏನಂದ್ರೆ ಒಂದು ಬೂತ್ನ ಸಂಖ್ಯೆಯಷ್ಟು ಪದವೀಧರ ಕ್ಷೇತ್ರ ಇದೆ, ಹಾಗೆ ಒಂದು ಬೂತ್ನಷ್ಟು ನಮ್ಮ ಶಿಕ್ಷಕರು ಇದ್ದಾರೆ. ಆದ್ದರಿಂದ ನಾವು ಕಾರ್ಯಕರ್ತರು ಹಗಲು ರಾತ್ರಿ ದುಡಿದು ಆ ಎಲ್ಲ ಮತಗಳು ನಮ್ಮ ಈ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗಳಿಗೆ ಬರುವ ಹಾಗೆ ನಾವು ನೋಡಿಕೊಳ್ಳಬೇಕಾದ್ದು ನಮ್ಮ ಧರ್ಮ. ಆದ್ದರಿಂದ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮೋರ್ಚಾಗಳ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರು ಎಲ್ಲರೂ ಕೂಡ ರಾತ್ರಿ ಹಗಲೆನ್ನದೆ ಪ್ರತಿಯೊಂದು ಮತದಾರರನ್ನು ತಂದು ನಮ್ಮ ಈ ಕ್ಷೇತ್ರದ ಮತದಾನದಲ್ಲಿ ಭಾಗವಹಿಸಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ಅತ್ಯಧಿಕ ಮತವನ್ನು ಗಳಿಸಿಕೊಟ್ಟು ಈ ಕ್ಷೇತ್ರದ ಪ್ರತಿಯೊಂದು ಕ್ಷೇತ್ರವನ್ನು ಏಳಿಗೆ ಮಾಡುವಲ್ಲಿ ನಾವು ತುಂಬಾ ಮುತುವರ್ಜಿ ವಹಿಸಬೇಕು. ಅಭ್ಯರ್ಥಿಗಳಿಗೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಮತಗಳನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಇಂದಿನ ಈ ಸಭೆಗೆ ಆಗಮಿಸಿದಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಸತೀಶ್ ಕುಂಪಲ ಇವರನ್ನು ನಾನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸತೀಶ್ ಕುಂಪಲ ಇವರಿಗೆ ನಮ್ಮ ಮಂಡಳದ ಸಂಚಾಲಕರಾಗಿರ್ತಕ್ಕಂಥ ಹರಿಯಪ್ಪ ಸಾಲಿಯನ್ ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀ ಬ್ರಿಜೇಶ್ ಚೌಟ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ನಮ್ಮ ಮಂಡಳದ ಚುನಾವಣಾ ಸಹ ಸಂಚಾಲಕರಾಗಿರ್ತಕ್ಕಂಥ ಯಶವಂತ್ ದೇರಜೆ ದಯವಿಟ್ಟು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರಿಗೆ ಪ್ರಧಾನ ಕಾರ್ಯದರ್ಶಿ ಸುಜಿತ್ ಮಾಡೂರು ದಯವಿಟ್ಟು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಜಿಲ್ಲಾ ಸಂಚಾಲಕರು ಪದವೀಧರ ಕ್ಷೇತ್ರ ಶ್ರೀ ನರಸಿಂಹ ನಾಯ್ಕ್, ಪ್ರತಾಪ್ ಸಿಂಹ ನಾಯ್ಕ್ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ್ ಇವರಿಗೆ ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಇವರು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ನಮ್ಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾದಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಹೇಮಂತ್ ಶೆಟ್ಟಿ ಉಪಾಧ್ಯಕ್ಷರು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಹಾಗೆ ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀಯುತ ಭೋಜೇಗೌಡರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಭೋಜೇಗೌಡ ಇವರಿಗೆ ಸುರೇಶ್ ಆಳ್ವ ಇವರು ದಯವಿಟ್ಟು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಕ್ಷೇತ್ರದಲ್ಲಿ ಓಡಾಡಿ ಅನೇಕ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿದಂತಹ ನಮ್ಮ ವಿಕಾಸ್ ಪುತ್ತೂರು ವೇದಿಕೆಯಲ್ಲಿದ್ದಾರೆ. ಪದವೀಧರ ಕ್ಷೇತ್ರದ ಸಹ ಸಂಚಾಲಕರು ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ವಿಕಾಸ್ ಪುತ್ತೂರು
ಇವರಿಗೆ ಜಿತೇಂದ್ರ ಶೆಟ್ಟಿ ದಯವಿಟ್ಟು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಪ್ರಭಾರಿಯಾದಂತಹ ಶ್ರೀ ದಿನೇಶ್ ಅಮ್ಟೂರ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ದಿನೇಶ್ ಅಮ್ಟೂರ್ ಇವರಿಗೆ ನಮ್ಮ ಕ್ಷೇತ್ರದ ಕಾರ್ಯದರ್ಶಿ ಸುಮನಾ ಶೆಟ್ಟಿ ದಯವಿಟ್ಟು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಶ್ರೀಯುತ ಹರಿಯಪ್ಪ ಸಾಲಿಯ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಂಚಾಲಕರಾದಂತಹ ಹರಿಯಪ್ಪ ಸಾಲಿಯ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಕ್ಷಮಿಸಿ, ರಾಜ್ಯ ಸಂಯೋಜಕರಾದಂತಹ ದತ್ತಾತ್ರೇಯ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ದತ್ತಾತ್ರೇಯ ಹೊಸಬಾಳೆ ಇವರಿಗೆ ಯಶವಂತ್ ಅಮೀನ್ ದಯವಿಟ್ಟು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತೀನಿ. ಅಕ್ಷಿತ್ ಸುವರ್ಣ ಜೆಡಿಎಸ್ ಮುಖಂಡರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಹಾಗೆ ನಮ್ಮ ಹಿರಿಯರಾದಂಥ ಜಯರಾಮ್ ಶೆಟ್ಟಿ ಕುತ್ತರ್ಗುತ್ತು ನಮ್ಮ ಶಾಸಕರು, ಮಾಜಿ ಶಾಸಕರು, ಅವರನ್ನು ಕೂಡ ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಯವಿಟ್ಟು ದಿವ್ಯ ಶೆಟ್ಟಿ ಇವರು ವೇದಿಕೆ ಬಂದು ಶಾಲ್ ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಶ್ರೀಯುತ ಜಯರಾಮ್ ಶೆಟ್ಟಿ ಇವರಿಗೆ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಮಹಂತೇಶ್ ಅವರು ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಹಸಂಚಾಲಕರಾದಂತಹ ಯಶವಂತ ದೇವರಾಜೇಗೌಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಎದುರು ಆಸೀನರಾಗಿರುವಂತಹ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಮೋರ್ಚಾದ ಅಧ್ಯಕ್ಷರು ಹಾಗೂ ಮತದಾರರನ್ನು ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಶ್ರೀ ದಯಾನ್ ತೊಕ್ಕೊಟ್ಟು ಶಾಲೆ ಹಾಕಿ ಸ್ವಾಗತವನ್ನು ಈ ಒಂದು ಮತದಾರರ ಸಂವಾದ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಉದ್ಘಾಟನೆಗೊಳಿಸಬೇಕಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖರನ್ನ ವಿನಂತಿಯನ್ನು ಮಾಡ್ತಿದ್ದೇನೆ. ಎಲ್ಲ ಪ್ರಮುಖರು ಕೂಡ ಜೊತೆಯಾಗಬೇಕಂತ ವಿನಂತಿಯನ್ನು ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಪ್ರತಿಯೊಂದು ಚುನಾವಣೆಗೂ ಅದರದೇ ಆದಂತಹ ಮಹತ್ವ ಇದೆ. ಕರ್ನಾಟಕದಲ್ಲಂತೂ ಲೋಕಸಭಾ ಚುನಾವಣೆಯ ಪೂರ್ಣ ಪ್ರಮಾಣದಲ್ಲಿ ಎದುರಿಸಿ ಫಲಿತಾಂಶದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. 7 ಹಂತದ ಚುನಾವಣೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಸುಮಾರು 25 ದಿವಸಗಳ ಕಾಲ ಲೋಕಸಭೆಯ ಚುನಾವಣೆಯ ಫಲಿತಾಂಶವನ್ನ ಕಾಯುತ್ತಿರುವಂತಹ ನಡುವಿನಲ್ಲಿ ವಿಧಾನ ಪರಿಷತ್ತಿನ ಈ ಚುನಾವಣೆ ಬಂದಿದೆ. ಪ್ರತಿಯೊಂದು ಚುನಾವಣೆಗೂ ಅದರದೇ ಆದ ಮಹತ್ವ ಇದೆ ಎಂದು ಹೇಳುವಂತದ್ದರ ಹಿನ್ನೆಲೆಯಲ್ಲಿ NDA ಅಭ್ಯರ್ಥಿಗಳಾಗಿ ಬಿಜೆಪಿಯಿಂದ ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರು, ಶಿಕ್ಷಕರ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾ ದಳದ ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡುತ್ತಿರುವಂತಹ ಭೋಜೇಗೌಡರು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು 1750ರಷ್ಟು ಪದವೀಧರ ಮತದಾರರು, 450ರಷ್ಟು ಶಿಕ್ಷಕರ ಮತದಾರರು ಇದ್ದಾರೆ. ಹಾಗಾಗಿ ಯಾರನ್ನ ಸಂಪರ್ಕ ಮಾಡಬೇಕು, ಲೋಕಸಭೆಯ ಚುನಾವಣೆಯ ವ್ಯಾಪ್ತಿಯ ಜೊತೆಗೆ ಇದನ್ನು ತುಲನೆ ಮಾಡಿದಾಗ ಕೆಲಸ ನೇರ ಮತ್ತು
ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಹೇಳುವಂಥದರ ಬಗ್ಗೆ ನಿಶ್ಚಿತವಾದಂತಹ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕೆಲಸ ಮಾಡುವವರಿದ್ದೇವೆ. ಮತದಾನದ ವಿವರ, ಅಭ್ಯರ್ಥಿಗಳ ಬಗ್ಗೆ ನನ್ನ ನಂತರ ಮಾತನಾಡುವವರು ಮಾತಾಡ್ತಾರೆ. ನಮ್ಮ ಕೆಲಸವನ್ನ ಬಹಳ ಚುರುಕಾಗಿ ಇನ್ನು ಉಳಿದಂತಹ 13 ದಿವಸಗಳಲ್ಲಿ ಈ ಮತದಾರರನ್ನ ನೇರ ಸಂಪರ್ಕ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಕೆಲಸ ಆಗಲಿಕ್ಕಿದೆ. ಅದನ್ನು ನಾವು ಮಹಾಶಕ್ತಿ ಕೇಂದ್ರ ಮತ್ತು ಶಕ್ತಿ ಕೇಂದ್ರದವರೆಗೆ ಮತದಾರರ ಪಟ್ಟಿಯನ್ನ ಈಗಾಗಲೇ ವಿಂಗಡಣೆಯನ್ನ ಮಾಡಿ, ಉದಾಹರಣೆಗೆ ಸೋಮೇಶ್ವರದ ಪಂಚಾಯತಿನ ವ್ಯಾಪ್ತಿಯಲ್ಲಿ ಹೇಳುವುದಿದ್ರೆ ಬಹುಶಃ 40 ಜನ ಪದವೀಧರರು, ಶಿಕ್ಷಕರು ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಈ ದೃಷ್ಟಿಯಲ್ಲಿ ಅವರನ್ನ ಮುಂದಿನ 13 ದಿವಸಗಳಲ್ಲಿ ಸಂಪರ್ಕ ಮಾಡಿ ಮತ್ತು ಹೆಚ್ಚಿನ ಮತದಾರರು, ನನಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಪದವೀಧರ ಇರಬಹುದು, ಶಿಕ್ಷಕರ ಇರಬಹುದು, ಈ ವಿಧಾನಸಭಾ ಕ್ಷೇತ್ರದಲ್ಲಿ ನೋಂದಾವಣೆಯಾದಂತಹ 90% ಮತದಾರರು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗಣೇಶ್ ಕಾರ್ಣಿಕರವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಅವರನ್ನ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಒಂದೊಂದು ಮತವೂ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಷ್ಟೇ ಪರಿಚಯದವರಾಗಿರಲಿ, ನಮಗೆ ಎಷ್ಟೇ ವಿಶ್ವಾಸ ಇರಲಿ, ಅವರ ಮನೆಗೆ ಹೋಗಿ ಅವರನ್ನ ಮಾತನಾಡಿಸುವುದರ ಮೂಲಕ ಅವರನ್ನ ನಮ್ಮ ಅಭ್ಯರ್ಥಿಗಳಿಗೆ ಮತ ಚಲಾವಣೆಯನ್ನ ಮಾಡುವ ದೃಷ್ಟಿಯಲ್ಲಿ ವಿನಂತಿಯನ್ನ ಮಾಡುವಂತಹ ಬಹಳ ದೊಡ್ಡ ಕೆಲಸ. ಮತ್ತೆ ಪುನಃ ಹೇಳ್ತೇನೆ, ಬಹಳ ದೊಡ್ಡ ಕೆಲಸ ಇದು. ಯಾವ ರೀತಿಯಲ್ಲಿ ನಮ್ಮ ಮನೆಗೆ ಯಾವುದಾದರೂ ಒಳ್ಳೆಯ ಕಾರ್ಯಕ್ರಮ ಕೊಡುವ ದೃಷ್ಟಿಯಲ್ಲಿ ನಾವು ಹೋಗಿ ಆಮಂತ್ರಿಸ್ತೇವೆ, ಅದೇ ಭಾವದ ಜೊತೆಗೆ ಈ ಚುನಾವಣೆಯಲ್ಲಿ ನಮ್ಮ ಪ್ರತಿ ಮತದಾರರನ್ನ ಸಂಪರ್ಕ ಮಾಡುವಂತಹ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ನಮಗೆ ಎಷ್ಟೇ ವಿಶ್ವಾಸ ಇದ್ದರೂ ಕೂಡ ಅವರ ಮತ ನಾಡ್ದು ಚಲಾವಣೆಯಾಗುವವರೆಗೂ ನಾವು ಖಂಡಿತವಾಗಿಯೂ ಇದರಲ್ಲಿ ಪ್ರಯತ್ನ ಪಡಬೇಕಾಗ್ತದೆ. ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮ್ಮ ಮನೆಗೆ ಯಾರಾದರೂ ಬಂದು, ಅದು ಅವರು ಹಿರಿಯರಾಗಿದ್ದರೆ ಆಮಂತ್ರಣವನ್ನ ಕೊಟ್ಟು ಅವರ ಕಾಲು ಹಿಡಿದು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಸುಧಾರಿಸಿ ಕೊಡಬೇಕು ಅಂತೇಳಿ ಹೇಳಿದರೆ ಆಗುವಂತಹ ಪರಿಣಾಮ, ಆ ದಿನ ಬಂದಾಗ ಸಹಜವಾಗಿ ಅವನು ಬಂದಿದ್ದ, ನನ್ನ ಆಶೀರ್ವಾದ ಕೇಳಿದ್ದಾನೆ, ಈ ಕಾರ್ಯಕ್ರಮಕ್ಕೆ ಬಂದು ಸುಧಾರಿಕೆ ಮಾಡಬೇಕು ಅಂತ ಹೇಳಿದ್ದಾನೆ ಅಂತ ಹೇಳುವ ಕಾರಣಕ್ಕೆ ಎಷ್ಟೇ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಅವರ ಜವಾಬ್ದಾರಿಯನ್ನ ಯಾವ ರೀತಿಯಲ್ಲಿ ನಿರ್ವಹಿಸುತ್ತಾರೆ. ಇಲ್ಲಿ ಇದನ್ನ ಹೇಳುವಂತಹ ಉದ್ದೇಶ ಏನು ಅಂತ ಹೇಳಿ ಕೇಳಿದ್ರೆ, ಇಡೀ ಕ್ಷೇತ್ರದಲ್ಲಿ ಸುಮಾರು 30 ವಿಧಾನಸಭಾ ಕ್ಷೇತ್ರ, ಬಹುಶಃ ಅಭ್ಯರ್ಥಿಗಳು ಇವತ್ತು ಬಂದಿದ್ದಾರೆ, ಇನ್ನು ಚುನಾವಣೆಯಲ್ಲಿ ಗೆದ್ದ ನಂತರ ಬರ್ತಾರೆ. ಅಲ್ಲಿಯವರೆಗೆ ಬಹುಶಃ ನಾವೇ ಅಭ್ಯರ್ಥಿಗಳಾಗಿ ಇಲ್ಲಿಯ ಮತದಾರರನ್ನ ಸಂಪರ್ಕ ಮಾಡಿ ಅವರ ವೋಟನ್ನ ಹಾಕುವಂತಹ ರೀತಿಯಲ್ಲಿ ನಮಗೆ ಎಷ್ಟೇ ಅದರ ಪ್ರೊಸೀಜರ್ ಗೊತ್ತಿದ್ರೂ ಕೂಡ ಅದನ್ನು ಮತ್ತೊಮ್ಮೆ ನೆನಪಿಸಬೇಕು. ವಿಧಾನ ಪರಿಷತ್ತಿನ ಚುನಾವಣೆಗೆ ಮತದಾನ ಮಾಡುವಂತಹ ವಿಶೇಷವಾದಂತಹ ಕ್ರಮ ಇದೆ. ಶಿಕ್ಷಕರು ಅಥವಾ ಪದವೀಧರರು ಅಂತ ಹೇಳುವ ಕಾರಣಕ್ಕೆ ಆ ಪ್ರೊಸೀಜರ್ ಅನ್ನ ನಾವು ಹೇಳುವಂತದ್ದನ್ನ ಮತದಾರರಿಗೆ ಯಾವುದೇ ಕಾರಣಕ್ಕೆ ಬಿಡಬಾರದು. ಯಾಕೆಂತ ಹೇಳಿದ್ರೆ ಹಿಂದಿನ ಅನುಭವ, ಶಿಕ್ಷಕರಿರ್ಬಹುದು, ಪದವೀಧರರಿರ್ಬಹುದು, ತುಂಬಾ ಮತಗಳು ಹಾಳಾದದ್ದನ್ನ ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೊತ್ತಿದೆ ಅಂತ ಹೇಳುವಂತಹ ಭಾವದ ಜೊತೆಗೆ ನಾವು ವೋಟನ್ನ ಹೇಗೆ ಮಾಡುವಂತಹದ್ದು ಅಂತ ಹೇಳುವಂತಹ ವಿವರಣೆಯನ್ನ ನಾವು ಅವರಿಗೆ ಹೇಳಬೇಕು ಅಂತ ಹೇಳಿ ಹೇಳ್ತಾ, ನಾಡಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಹಳ ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಹೇಳುವಂಥದ್ದು ನಿಶ್ಚಿತ ಇದೆ. ಅವರನ್ನ ಸಂಪರ್ಕ ಮಾಡಿ 100ಕ್ಕೆ 100 ಮತದಾನ ಆಗುವ ರೀತಿಯಲ್ಲಿ ಮತ್ತು ನಮ್ಮ ಪರವಾಗಿ ಆಗುವಂತಹ ರೀತಿಯಲ್ಲಿ ಮತ ಚಲಾವಣೆ ಮಾಡಬೇಕು ಅಂತ ಹೇಳುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳಿ ಹೇಳ್ತಾ,
ಪ್ರಾಸ್ತಾವಿಕವಾಗಿ 2 ಮಾತು ಮಾತಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ವರದಿಯನ್ನು ಮಂಡಲದ ಚುನಾವಣೆಯ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೇರ್ಪಡೆ ಮಾಡಿದ್ದೇವೆ. ಅದರಲ್ಲಿ ಶಿಕ್ಷಕರು 495, ಪದವೀಧರರು 1750. ಹಾಗೆಯೇ ನಮಗೆ ಇಲ್ಲಿ 2 ಮತದಾನ ಕೇಂದ್ರವಿದೆ. ಒಂದು ಬಬ್ಬುಕಟ್ಟೆ ಪೆರ್ಮನ್ನೂರು ಬಬ್ಬುಕಟ್ಟೆ ಶಾಲೆ, ಸರ್ಕಾರಿ ಶಾಲೆ, ಮತ್ತೊಂದು ಕೊಣಾಜೆಯಲ್ಲಿ ಮಂಗಳ ಗಂಗೋತ್ರಿ. ಮತ್ತೆ ನಾವು ಮಹಾಶಕ್ತಿ ಕೇಂದ್ರವಾರು ಮತ್ತು ಗ್ರಾಮವಾರು ನಮ್ಮ ಮತದಾರರು ವಿಭಜನೆ ಮಾಡಿ ಈಗ ಮಹಾಶಕ್ತಿ ಕೇಂದ್ರದವರಿಗೆ ನಾವು ಈಗಾಗಲೇ ಪಟ್ಟಿಯನ್ನು ನೀಡಿದ್ದೇವೆ. ಹಾಗೆಯೇ ಮತದಾರರ ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ಈಗ ಕ್ರೋಢೀಕರಿಸಿದ್ದೇವೆ. ಅದನ್ನು ಕೂಡ ನಾವು ಮಹಾಶಕ್ತಿ ಕೇಂದ್ರದವರಿಗೆ ನೀಡಲಿದ್ದೇವೆ. ಮಹಾಶಕ್ತಿ ಕೇಂದ್ರವಾರು ಜವಾಬ್ದಾರಿಗೆ ಕೆಲವರನ್ನು ನಾವು ನೇಮಿಸಿದ್ದೇವೆ. ಪದವೀಧರ ಕ್ಷೇತ್ರದ ಉಳ್ಳಾಲ ಮಹಾಶಕ್ತಿ ಕೇಂದ್ರಕ್ಕೆ ಜೀವನ್ ಕುಮಾರ್ ಸಂಚಾಲಕರು, ಹಾಗೆಯೇ ಸಹ ಸಂಚಾಲಕರಾಗಿ ರಾಜೇಶ್ ಉಳ್ಳಾಲ್, ಶಿಕ್ಷಕರ ಕ್ಷೇತ್ರದ ಸಂಚಾಲಕರಾಗಿ ಯಶವಂತ ಮೀರ್, ಹಾಗೆಯೇ ಶಿಕ್ಷಕರ ಕ್ಷೇತ್ರದ ಸಹ ಸಂಚಾಲಕರಾಗಿ ಗಣೇಶ್ ಕಾಪಿಕಾಡ್, ಸೋಮೇಶ್ವರ ಮಹಾಶಕ್ತಿ ಕೇಂದ್ರಕ್ಕೆ ಪುರುಷೋತ್ತಮ ಗಟ್ಟಿ, ಹರೀಶ್ ಕುಂಪಲ, ರವಿಶಂಕರ್ ಸೋಮೇಶ್ವರ, ಮನೋಜ್ ಕಟ್ಟೆಮನೆ, ಪದವೀಧರ ಮತ್ತು ಶಿಕ್ಷಕರ ಬೇರೆ ಬೇರೆ ಮಾಡಿ. ಕೋಟೆಗಾರ ಮಹಾಶಕ್ತಿ ಕೇಂದ್ರ ಶೇಖರ್ ಕನೀರ್ ತೋಟ, ಅತುಲ್ ಬಗಂಬಿಲ, ದಿವ್ಯಾ ಸತೀಶ್ ಶೆಟ್ಟಿ, ಪ್ರವೀಣ್ ಶೆಟ್ಟಿ ನಡಾರ್. ಪದವೀಧರರ ಕ್ಷೇತ್ರಕ್ಕೆ ಶೇಖರ್ ಕನೀರ್ ತೋಟ ಸಂಚಾಲಕರು, ಅತುಲ್ ಬಗಂಬಿಲ ಸಹ ಸಂಚಾಲಕರು. ಶಿಕ್ಷಕರ ಕ್ಷೇತ್ರಕ್ಕೆ ದಿವ್ಯಾ ಸತೀಶ್ ಶೆಟ್ಟಿ ಸಂಚಾಲಕರು, ಪ್ರವೀಣ್ ಶೆಟ್ಟಿ ನಡಾರ್ ಸಹ ಸಂಚಾಲಕರು. ಹಾಗೇನೆ ಮಂಜನಾಡಿ ಮಹಾಶಕ್ತಿ ಕೇಂದ್ರ ಶಿಕ್ಷಕ ಪದವೀಧರ ಕ್ಷೇತ್ರಕ್ಕೆ ಜಿತೇಂದ್ರ ಶೆಟ್ಟಿ ತಲಪಾಡಿ ಸಂಚಾಲಕರು, ರಾಜೇಶ್ ಗುಡ್ಡಮನೆ ಸಹ ಸಂಚಾಲಕರು. ಶಿಕ್ಷಕರ ಕ್ಷೇತ್ರಕ್ಕೆ ಸುರೇಶ್ ಆಳ್ವಾರ್ ಸಂಚಾಲಕರು, ರಮೇಶ್ ಬೆದ್ರೋಳಿಕೆ ಸಹ ಸಂಚಾಲಕರು. ಕೊಣಾಜೆ ಮಹಾಶಕ್ತಿ ಕೇಂದ್ರಕ್ಕೆ ಪದವೀಧರ ಕ್ಷೇತ್ರಕ್ಕೆ ಭರತ್ ಗಟ್ಟಿ ಕೊಣಾಜೆ ಇವರು ಸಂಚಾಲಕರು, ಮತ್ತೆ ವಿಜಯ್ ಪಜೀರು ಇವರು ಸಹ ಸಂಚಾಲಕರು. ಹಾಗೇನೆ ಶಿಕ್ಷಕರ ಕ್ಷೇತ್ರಕ್ಕೆ ದಯಾನಂದ ಕೊಣಾಜೆ ಸಂಚಾಲಕರು, ಮುರಳೀಧರ ಕೊಣಾಜೆ ಸಹ ಸಂಚಾಲಕರು. ಅವರು ಬರಲಿಲ್ಲ, ಹೇಳಿದ್ದಾರೆ ಬರ್ಲಿಕ್ಕೆ. ಹಾಗೇನೆ ಮುನ್ನೂರು ಮಹಾಶಕ್ತಿ ಕೇಂದ್ರ ಪದವೀಧರ ಕ್ಷೇತ್ರಕ್ಕೆ ಸುರೇಶ್ ಶೆಟ್ಟಿ ಅಮ್ಲಮಗರು ಸಂಚಾಲಕರು, ಮತ್ತೆ ಸಹ ಸಂಚಾಲಕರಾಗಿ ಸುಧಾಕರ್ ಗಟ್ಟಿ ಅರೆಕಲ. ಪದವೀಧರ ಕ್ಷೇತ್ರಕ್ಕೆ ಮೋಹನ್ ದಾಸ್ ಶೆಟ್ಟಿ ಬೆಲ್ಮಾ, ಶಿಕ್ಷಕರ ಕ್ಷೇತ್ರಕ್ಕೆ ಮೋಹನ್ ದಾಸ್ ಶೆಟ್ಟಿ ಬೆಲ್ಮಾ, ಮತ್ತೆ ಸತೀಶ್ ಪೂಜಾರಿ ಸಹ ಸಂಚಾಲಕರು. ಹಾಗೇನೆ ಈರಾ ಮಹಾಶಕ್ತಿ ಕೇಂದ್ರ ಪದವೀಧರ ಕ್ಷೇತ್ರಕ್ಕೆ ಅಶೋಕ್ ಕೆಂಜಿಲ ಸಂಚಾಲಕರು, ಸಹ ಸಂಚಾಲಕರಾಗಿ ಸುಬ್ರಹ್ಮಣ್ಯ ಭಟ್. ಶಿಕ್ಷಕರ ಕ್ಷೇತ್ರಕ್ಕೆ ಸುರೇಶ್ ದೇವರಾಜ ಸಂಚಾಲಕರು, ಹಾಗೇನೆ ಸಹ ಸಂಚಾಲಕರಾಗಿ ಸುನಿಲ್ ಗಟ್ಟಿ. ಪುದು ಮಹಾಶಕ್ತಿ ಕೇಂದ್ರ ಪದವೀಧರ ಕ್ಷೇತ್ರಕ್ಕೆ ಮನೋಜ್ ಆಚಾರ್ಯ ಸಂಚಾಲಕರು, ಮತ್ತೆ ಸಹ ಸಂಚಾಲಕರಾಗಿ ಸುಖೇಶ್ ಶೆಟ್ಟಿ ಪುದು. ಹಾಗೇನೆ ಶಿಕ್ಷಕರ ಕ್ಷೇತ್ರಕ್ಕೆ ಶ್ರೀಮತಿ ಜಯಶ್ರೀ ಕರ್ಕೇರ ಸಂಚಾಲಕರು, ಮತ್ತೆ ಸಹ ಸಂಚಾಲಕರಾಗಿ ಜಗನ್ನಾಥ್ ಸಾಲಿಯಾ. ಹೀಗೆ ನಾವು ಮಹಾಶಕ್ತಿ ಕೇಂದ್ರವಾರು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಹಾಗೇನೆ ನಾವು ಇನ್ನು ಮತದಾರರನ್ನು ಮತದಾನ ಕೇಂದ್ರಕ್ಕೆ ತರುವಲ್ಲಿ 20 ಮತದಾರರಿಗೆ ಒಬ್ಬೊಬ್ಬ ಕಾರ್ಯಕರ್ತರನ್ನು ನೇಮಿಸುವ ಪಟ್ಟಿಯನ್ನು ಇನ್ನು ನಾವು ತಯಾರಿ ಮಾಡಲಿದ್ದೇವೆ. ಸಹ ಸಂಚಾಲಕರು ಇವರು ವರದಿಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಮಂಡಲದ ಅಧ್ಯಕ್ಷರಾದಂಥ ಜಯರಾಮ್ ಮಂಡಲದ ಅಧ್ಯಕ್ಷರಾದಂಥ ಜಗದೀಶ್ ಆಳ್ವ ಅವರೇ, ನಮ್ಮ ಉಭಯ ಕ್ಷೇತ್ರಗಳ ಅಭ್ಯರ್ಥಿಗಳೇ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತ ಸ್ನೇಹಿತರೆ, ಎಲ್ಲದಕ್ಕಿಂತ ಪ್ರಾರಂಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹುಶಃ ಕಳೆದ ಇಷ್ಟು ಅವಧಿಗಳ ಪದವೀಧರ ನೋಂದಣಿಯ ಪೈಕಿ ಈ ಸಾರ್ತಿ ಅತ್ಯಂತ ಹೆಚ್ಚು ನೋಂದಣಿ ಮಾಡಿದ್ದೀರಿ. ಅದಕ್ಕೋಸ್ಕರ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಹರಿಯಪ್ಪ ಸಾಲೇನವರು, ದಯಾನಂದ ಅವರು, ಯಶವಂತ ಅವರು, ಭರತ್ ಗಟ್ಟಿ ಅವರು,
ನಮ್ಮ ಸುರೇಶ್ ಆಳು ಅವರು, ಹೀಗೆ ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದಲ್ಲಿ ನೋಂದಣಿ ಮಾಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲಿಗೆ ನಮ್ಮ ಕಾರ್ಯ ಮುಗಿಲಿಲ್ಲ, ಇನ್ನು ಬರುವಂತ ದಿವಸಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಕಾರ್ಯ ನಮ್ಮ ಮೇಲಿದೆ. ನಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿರ್ದಿಷ್ಟವಾಗಿ ನಾವು ಏನ್ ಮಾಡಬೇಕು, ನಮ್ಮ ಮುಂದೆ ಯಾವ ರೀತಿ ಕೆಲಸ ಕಾರ್ಯಗಳಿದೆ ಅನ್ನುವಂಥದ್ದನ್ನು ಹೇಳ್ತೇನೆ. ನಮಗೆ ಇರುವಂತದ್ದು ಇನ್ನು ಕೇವಲ ಹೆಚ್ಚಂದ್ರೆ 12 ದಿವಸ. ಈ 12 ದಿವಸಗಳಲ್ಲಿ ನಾವು ಮಾಡಬೇಕಾಗಿರುವಂತದ್ದು ದೊಡ್ಡ ಕೆಲಸ. ಇದು ನಮ್ಮ ವಿಧಾನಸಭೆಯ ಚುನಾವಣೆ ಅಥವಾ ಲೋಕಸಭೆಯ ಚುನಾವಣೆ ರೀತಿಯಲ್ಲಿ ಮತದಾರರನ್ನು ನಾವು ಸಂಪರ್ಕ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ವಿಶೇಷವಾಗಿ ಪ್ರಬುದ್ಧ ವರ್ಗಕ್ಕೆ ಸೇರಿದಂತ ಮತದಾರರು, ಇವರಿಗೂ ನಾವು ಸ್ವಲ್ಪ ಪ್ರಬುದ್ಧತೆಯಿಂದಲೇ ನಾವು ಅವರನ್ನು ರೀಚ್ ಔಟ್ ಮಾಡಬೇಕಾಗಿರುವಂತ ಕೆಲಸ ಇದೆ. ಹರಿಯಪ್ಪಣ್ಣ ಮಾತನಾಡ್ತಾ ಹೇಳಿದ್ರು, 20 ಮತದಾರರಿಗೆ ಒಬ್ಬರು ಘಟನಾಯಕರನ್ನು ನಾವು ಮಾಡುವಂತ ಪ್ರಕ್ರಿಯೆ ಮಾಡಿ ಚಾಲನೆಯಲ್ಲಿದೆ ಅಂತ. ಹರಿಯಪ್ಪಣ್ಣ, ನೀವೆಲ್ಲರೂ ಒಂದು ಗಮನಿಸಬೇಕು, ಈ 20 ಜನರನ್ನು ಮಾಡುವಂತ ಕೆಲಸ, 20 ಮತದಾರರಿಗೆ ಒಬ್ಬರು ಘಟನಾಯಕರನ್ನು ಮಾಡುವಂತ ಕೆಲಸ ಇವತ್ತೇ ಆಗಬೇಕು. ಇವತ್ತು ಈ ಮೀಟಿಂಗ್ ಮುಗಿಸಿ ನಾವು ಸಭೆಯಿಂದ ಹೊರಡ್ತೇವೆ. ತಾವೆಲ್ಲರೂ ಕೂಡ ಇಲ್ಲೇ ಇದ್ದು 20 ಮತದಾರರಿಗೆ ಆ ಪ್ರಮುಖ ಯಾರು ಅನ್ನುವಂತ ವ್ಯವಸ್ಥೆಯನ್ನು ನೀವು ಸಂಪೂರ್ಣ ಮಾಡಿ ಇಲ್ಲಿಂದ ತೆರಳಬೇಕು. ಇದರ ಒಟ್ಟಿಗೆ ಇನ್ನು 2 ಬಾರಿ ಈಗಾಗಲೇ ಒಮ್ಮೆ ಸರ್ಜಿ ಅವರ, ನಮ್ಮ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರ ಒಂದು ಪರಿಚಯ ಪತ್ರ ಅಂಚೆಯ ಮುಖಾಂತರ ಅಲ್ಲಿ ತಲುಪುತ್ತೆ, ನೇರವಾಗಿ ತಲುಪುತ್ತೆ. ಅದೇ ರೀತಿಯಲ್ಲಿ ಇನ್ನೆರಡು ಬಾರಿ ಅದು ತಲುಪುವಂತ ಕೆಲಸ ಆಗುತ್ತೆ. ಈಗ ನಾಡ್ದು ಅವರ ಸೀರಿಯಲ್ ನಂಬರ್ ಬಂದ ನಂತರ ಅವರ ಮತಗಟ್ಟೆ ಮಾಡೆಲ್ ಬ್ಯಾಲೆಟ್ ಪೇಪರ್ ಇದೆಲ್ಲವೂ ಹೋಗುವಂತ ಕೆಲಸ ಆಗುತ್ತೆ. ಇದು ಅಂಚೆಯ ಮುಖಾಂತರ ಹೋಗುವಂತ ಕೆಲಸ. ಆದ್ರೆ ನಾವೇನ್ ಮಾಡಬೇಕು, ಈಗ ನಾವು 20 ಮತದಾರರಿಗೆ ಒಬ್ರು ಘಟನಾಯಕರು ಅಂತ ಮಾಡಿದ ನಂತರ ಅವರ ಫೋನ್ ನಂಬರ್ಗಳನ್ನು ತೆಗೆದುಕೊಳ್ಬೇಕು. 23ನೇ ತಾರೀಕು ಸಂಜೆಯ ಒಳಗೆ 1750 ಪದವೀಧರರು ಮತ್ತೆ 494 ಶಿಕ್ಷಕರ ಮತದಾರರ ಸೇರ್ಪಡೆ ಏನಾಗಿದೆ, ಇಷ್ಟೂ ಜನರ ಫೋನ್ ನಂಬರ್ಗಳ ವ್ಯವಸ್ಥೆ ಆಗಬೇಕು. ಇಷ್ಟೂ ಜನರ ಫೋನ್ ನಂಬರ್ಗಳು ನಾವು ತೆಗೆದುಕೊಂಡು ಅದು ಜಿಲ್ಲೆಗೆ ಕೊಡುವಂತ ಕೆಲಸ ಆಗಬೇಕು. ನಮಗೆ ಇದಕ್ಕಿರುವಂತದ್ದು ಇನ್ನು 4 ದಿವಸಗಳ ಕಾಲ. ನೀವೇನೀಗ 100 ಜನರ ಆಯ್ಕೆಯನ್ನು ಮಾಡ್ತೀರಿ, ಇಷ್ಟು ಜನರನ್ನು ಸಂಪರ್ಕ ಮಾಡಲಿಕ್ಕೆ ಅವರಿಗೆ ಮೊದಲ ಟಾಸ್ಕ್ ನೀವು ಕೊಡಬೇಕಾಗಿರುವಂತದ್ದು ಇಷ್ಟೂ ಜನರ ಫೋನ್ ನಂಬರ್ ಅನ್ನು ಫೋನ್ ನಂಬರ್ ಪಡಿಬೇಕು. ಆ ಫೋನ್ ನಂಬರ್ ಅನ್ನು ನೀವು ಜಿಲ್ಲೆಗೆ ಕಳಿಸಿಕೊಡ್ಬೇಕು. ಈ ಕೆಲಸ ಆದ ನಂತರ ಅವರಿಗೆ ನೇರವಾಗಿ ನಾವು ಜಿಲ್ಲೆಯಿಂದ ಸಂಪರ್ಕದ ವ್ಯವಸ್ಥೆಯನ್ನು ಮಾಡ್ತೇವೆ. ಕ್ಷೇತ್ರದಿಂದಲೂ ಸರ್ಜಿ ಅವರ ಕಡೆಯಿಂದ ಸಂಪರ್ಕದ ವ್ಯವಸ್ಥೆ ಆಗುತ್ತೆ. ಭೋಜೇಗೌಡರ ಕಡೆಯಿಂದ ಶಿಕ್ಷಕರಿಗೆ ಸಂಪರ್ಕ ಆಗುವಂತ ವ್ಯವಸ್ಥೆ ಆಗುತ್ತೆ. ನೀವು ಕೂಡ ವೈಯಕ್ತಿಕವಾಗಿ ಎಲ್ಲರನ್ನೂ ಸಂಪರ್ಕ ಮಾಡಿ, ಕನಿಷ್ಠ ಒಂದು ಪರ್ಸನಲಿ ಒಮ್ಮೆ ಭೇಟಿ ಮಾಡಿ, ಅದ ನಂತರ ಅವರೊಟ್ಟಿಗೆ ನಿರಂತರ ಸಂಪರ್ಕವನ್ನು ಸಾಧನೆ ಮಾಡಿದಾಗ ಮಾತ್ರ ಆ ಮತದಾರರು ನಮಗೆ ಮತ ಹಾಕಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯಾವಾಗಲೂ ಗಮನಿಸಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 80% ಅಷ್ಟು ಮತದಾನ ಆಗುತ್ತೆ, 82% ಮತದಾನ ಆಗುತ್ತೆ ಅನ್ನುವಂಥದ್ದಿದೆ. ಆದ್ರೆ ಕಳೆದ ಇಷ್ಟೂ ವರ್ಷಗಳಲ್ಲಿ, ಇಷ್ಟೂ ಅವಧಿಗಳಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ 55-60% ಜಾಸ್ತಿ ಮತದಾನ ಆಗಿಲ್ಲ. ಈ ಮತದಾನದ ಸಂಖ್ಯೆಯನ್ನು ವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಅವರ ಎಲ್ಲರನ್ನೂ ಸಂಪರ್ಕ ಮಾಡುವಂತದ್ದು ಅತ್ಯವಶ್ಯಕ ಆಗುತ್ತೆ. ಆ ಕೆಲಸವನ್ನು ನಾವು ಮಾಡಲೇಬೇಕು. ಈ ಘಟನಾಯಕರನ್ನು ತಾವು ಯಾರನ್ನು ಆಯ್ಕೆ ಮಾಡ್ತೀರಿ, ಅವರು ಈ ಕೆಲಸವನ್ನು ನಿರ್ದಿಷ್ಟವಾಗಿ ಮಾಡಬೇಕು ಅನ್ನುವಂತ ಸೂಚನೆಯನ್ನು ತಾವು ಕೊಡಬೇಕು. ಇದರ ಒಟ್ಟಿಗೆ ಒಂದಿಷ್ಟು ಪ್ರಚಾರದ ದೃಷ್ಟಿಯಿಂದ ನಮ್ಮ ಕ್ಷೇತ್ರದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದೆ. ಈ ಶಿಕ್ಷಣ ಸಂಸ್ಥೆಗಳು ಮತ್ತೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಈ ರೀತಿ ಬಲ್ಕ್ ಮತದಾರರು ಅಂತ ಎಲ್ಲಿದ್ದಾರೆ, ಈ ಬಲ್ಕ್ ಮತದಾರರಿಗೆ ನಮಗೆ ಸುಮಾರು 30 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುತ್ತೆ, 6 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರುತ್ತೆ, 5 ಜಿಲ್ಲೆಗಳು ಬರುತ್ತೆ. ಇಷ್ಟು ಕ್ಷೇತ್ರಗಳಿಗೆ ನಮ್ಮ ಅಭ್ಯರ್ಥಿಗಳು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವೇನ್ ಮಾಡಬೇಕು, ಬ್ರಿಜೇಶ್ ಚೌಟ್ರಿ ಇದ್ದಾರೆ, ನಳಿನ್ ಕುಮಾರ್ ಇದ್ದಾರೆ, ಸತೀಶ್ ಕುಂಪಲ್ ಅವರಿದ್ದಾರೆ, ನಮ್ಮ ಕ್ಷೇತ್ರದ ಪ್ರಮುಖರಿದ್ದಾರೆ. ಇವರನ್ನು ಕರೆದುಕೊಂಡು ಶಿಕ್ಷಣ ಸಂಸ್ಥೆಗಳು ಮತ್ತೆ ಬೇರೆ ಬೇರೆ ಬ್ಯಾಂಕ್ಗಳು ಈ ರೀತಿ ಬಲ್ಕ್ ಮತದಾರರು ಅಂತ ಯಾರಿದ್ದಾರೆ ಆ ಬಲ್ಕ್ ಮತದಾರರ ಬಳಿ ತೆರಳಿ ನಾವು ಅದನ್ನು ಸುದ್ದಿ ಆಗುವಾಗೂ ಮಾಡಬೇಕು, ಅವ್ರ ಹತ್ರ ಮತಯಾಚನೆ ಮಾಡುವಂತ ಒಂದು ಕೆಲಸ ಕೂಡ ಆಗಬೇಕು.
ಈ ಕೆಲಸಕ್ಕೆ ಅಭ್ಯರ್ಥಿಗಳ ಉಪಸ್ಥಿತಿ ಬೇಕು ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಾರ್ದು. ಅಭ್ಯರ್ಥಿಗಳು ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕೆಲಸ ನಾವೇ ಖುದ್ದು ನಿಂತು ಮಾಡಬೇಕಾಗುತ್ತೆ. ಪಕ್ಷದ ಪರವಾಗಿ ಇಂಥ ಸಂಸ್ಥೆಗೆ ಯಾರು ಪಕ್ಷದ ಪ್ರತಿನಿಧಿಗಳು ಇದುವರೆಗೂ ಹೋಗಲಿಲ್ಲ ಅನ್ನುವ ರೀತಿಯಲ್ಲಿ ಆಗಬಾರದು. ಈಗ ಉದಾಹರಣೆಗೆ ಇಲ್ಲಿರುವಂತ ನಿಟ್ಟೆ ಸಂಸ್ಥೆಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಹೋಗಿ ಎನ್ರೋಲ್ಮೆಂಟ್ ಮಾಡಿದ್ವಿ. ಎನ್ರೋಲ್ಮೆಂಟ್ ಮಾಡಿದಾಗೆ ನಮ್ಗೆ ಮುಗಿಲಿಲ್ಲ. ಎನ್ರೋಲ್ಮೆಂಟ್ ಆದ ನಂತರ ನಾವು ಮತಯಾಚನೆಗೆ ಹೋಗಬೇಕು. ನಮ್ಮ ಅಭ್ಯರ್ಥಿ ಬರಲಿಲ್ಲ ಅಂತ, ಅಭ್ಯರ್ಥಿ ಇರಲಿಲ್ಲ ಅಂತ ಮಾತ್ರಕ್ಕೆ ನಾವಲ್ಲಿ ಹೋಗದೇ ಇರುವಂತದ್ದು ಸರಿಯಲ್ಲ. ಸಂತೋಷನೇ ಹೋಗಿದ್ರು ನಿಟ್ಟೆಗೆ ಮಟ್ಟಿಗೆ. ಸೊ ಈ ರೀತಿ ನೀವು ನಮ್ಮ ಅಧ್ಯಕ್ಷರು ಎಲ್ಲರನ್ನೂ ಸೇರಿಸಿಕೊಂಡು ಅಲ್ಲಿರಂತ ಸಂಸ್ಥೆಗಳಿಗೆ ಹೋಗಿ ಖುದ್ದು ಅಲ್ಲಿನ ಮುಖ್ಯಸ್ಥರನ್ನು ಭೇಟಿ ಮಾಡಿ ಅಲ್ಲಿನ ಮತದಾರರನ್ನು ಸಭೆ ಸೇರಿಸಿ ಅವರೆಲ್ಲರನ್ನು ಸೇರಿಸಿಕೊಂಡು ಒಂದು ಸಭೆ ಮಾಡಿ ಮತಯಾಚನೆ ಮಾಡಿ ಅದು ಸುದ್ದಿ ಆಗುವ ರೀತಿಯಲ್ಲಿ ನಾವು ವಿಶೇಷವಾಗಿ ಗಮನ ಹರಿಸಬೇಕು. ಅದೇ ರೀತಿಯಲ್ಲಿ 3ನೇ ತಾರೀಕಿಗೆ ನಮಗೆ ಚುನಾವಣೆ ಇದೆ. ಈ 3ನೇ ತಾರೀಕಿನ ಚುನಾವಣೆಯ ಪೂರ್ವಭಾವಿಯಲ್ಲಿ ಮತದಾರರ ನೋಡಿ ನಮಗೆ ಇರುವಂತದ್ದು 2 ಮತದಾನ ಕೇಂದ್ರಗಳು ನಮಗೆ ಬರುತ್ತೆ ನಮ್ಮ ವ್ಯಾಪ್ತಿಯಲ್ಲಿ. ಅದರಲ್ಲಿ ಒಂದರಲ್ಲಿ ಹೆಚ್ಚಿನ ಸಂಖ್ಯೆ ಇದೆ, ಮತ್ತೊಂದರಲ್ಲಿ 300-350 ಮಾತ್ರ ಮತದಾರರು ಇರುವಂತದ್ದು. ಈ 2 ಮತದಾನ ಕೇಂದ್ರಗಳಿಗೆ ವಾಹನದ ವ್ಯವಸ್ಥೆ ಯಾವ ರೀತಿ ಆಗಬೇಕು ಏನು ಅನ್ನುವಂಥದ್ದು ನೀವು ಘಟನಾಯಕರೆಲ್ಲರೂ ಒಂದು ಸುತ್ತಿನ ಸಂಪರ್ಕ ಆದ ನಂತರ ಯಾವ ರೀತಿ ವ್ಯವಸ್ಥೆ ಆಗಬೇಕು ಅಂತ ಜಿಲ್ಲೆಗೆ ತಿಳಿಸಬೇಕು. ಜಿಲ್ಲೆಗೆ ನೀವು ತಿಳಿಸಿದ ನಂತರ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ನಾವು ಚುನಾವಣೆಯ ಪೂರ್ವದಲ್ಲಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದರ ಒಟ್ಟಿಗೆ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಆಗಬೇಕಾಗಿದೆ. ಇವತ್ತು ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗೆ ಇವತ್ತು ಚುನಾವಣೆ ನಡೀತಾ ಇಲ್ಲ. ಇವತ್ತು 7-8-9 ಜನಗಳು ಕಣದಲ್ಲಿದ್ದಾರೆ. ಈ ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆ ಇರೋದಿಲ್ಲ. ಈ ಚುನಾವಣೆಯಲ್ಲಿ ಕೇವಲ ಸೀರಿಯಲ್ ನಂಬರು, ಪಕ್ಷ, ಅಭ್ಯರ್ಥಿಯ ಹೆಸರು, ಅಭ್ಯರ್ಥಿಯ ಭಾವಚಿತ್ರ ಮತ್ತು ಪ್ರಾಶಸ್ತ್ಯ ಮತ ಹಾಕುವಂತ ಕಾಲಂ ಇದಿಷ್ಟು ಮಾತ್ರ ಇರುವಂತದ್ದು. ಆದ ಕಾರಣ ನಾವು ಇದನ್ನು ವಿಶೇಷವಾಗಿ ಮನವರಿಕೆ ಮಾಡಬೇಕು. ವೋಟ್ ಹಾಕುವ ವಿಧಾನ ಯಾವ ರೀತಿ ಅನ್ನುವಂತ ಒಂದು ಟೆಲಿಪ್ರೆಸೆಂಟೇಷನ್ ಅನ್ನು ನಾವು ಮಾಡಿ ಕಳಿಸ್ತೇವೆ. ಇದರ ಒಟ್ಟಿಗೆ ನೀವು ಮತದಾರರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಚುನಾವಣೆಯಲ್ಲಿ ನಮಗೇನು ಕಾಣ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಅತ್ಯಂತ ಪ್ರಬುದ್ಧ ವರ್ಗ, ಪ್ರಜ್ಞಾವಂತ ವರ್ಗ ಅಂತ ಹೇಳಿದ್ರು ಕೂಡ ಸುಮಾರು 3-4% ಆಫ್ ದಿ ಟೋಟಲ್ ವೋಟ್ಸ್ ಇದೇನಿರುತ್ತೆ ಇದು ಕುಲಗೆಟ್ಟ ಮತ ಅಂತ ಇರುತ್ತೆ. ಇದು ಯಾವುದಕ್ಕೂ ಕನ್ಸಿಡರೇಷನ್ಗೆ ಬರೋದಿಲ್ಲ. ಸೊ ನಾವು ವಿಶೇಷವಾಗಿ ಈ ರೀತಿಯ ಪ್ರಯತ್ನವನ್ನು ಈಗ ಘಟನಾಯಕರು ಅಂತ ಏನ್ ಮಾಡ್ತಾ ಇದ್ದೇವೆ. ಈ ಘಟನಾಯಕರಿಗೆ ಸಂಪರ್ಕ ಮಾಡುವಂತಹ ಸಂದರ್ಭದಲ್ಲಿ ಮತದಾನ ಮಾಡುವಂತ ವಿಧಾನವನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತ ಒಂದು ಕೆಲಸ ಆಗಬೇಕು. ಪ್ರಾಶಸ್ತ್ಯದ ಮತದ ಕಾಲಮಿನಲ್ಲಿ ಬ್ಯಾಲೆಟ್ ಅವರು ಕೊಡುವ ಬ್ಯಾಲೆಟ್ ಪೇಪರ್ ನಲ್ಲಿ ಅವರು ಕೊಡುವಂತಹ ಪೆನ್ನಿನಿಂದಲೇ ಒಂದು ಅನ್ನುವಂತ ಗೀರನ್ನು ಹಾಕಬೇಕು ಅನ್ನುವಂತ ಒಟ್ಟು ವಿಶ್ಲೇಷಣೆಯನ್ನು ನಾವು ಮತದಾರರಿಗೆ ಮಾಡಬೇಕಾಗುತ್ತೆ. ಇಲ್ಲದಿದ್ರೆ ನಾವು ಇಷ್ಟು ಕೆಲಸ ಏನ್ ಮಾಡ್ತೇವೆ ಅದು ವಿಫಲ ಆಗುತ್ತೆ. ಆದ ಕಾರಣ ಇಷ್ಟನ್ನು ತಾವು ಗಮನಿಸಬೇಕು. ಮತದಾರರ ಸಂಪರ್ಕ ಆಗಬೇಕು, ಮತದಾರರ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಕೊಡಬೇಕು, ಅವರಿಗೆ ನಿರಂತರವಾಗಿ ಸಂಪರ್ಕವನ್ನು ಮಾಡಬೇಕು, ಇನ್ಸ್ಟಿಟ್ಯೂಷನ್ಗಳನ್ನು ಭೇಟಿ ಮಾಡಬೇಕು, ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮದ ಮುಖಾಂತರ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಆಗಬೇಕು. ಇದಿಷ್ಟು ಕೂಡ ನಮಗಿರುವಂತದ್ದು ಇನ್ನಿರುವಂತ 12 ದಿವಸ ಮಾತ್ರ. ಈ 12 ದಿವಸದಲ್ಲಿ 80% ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಕೇಂದ್ರಕ್ಕೆ ಬಂದು ಮತ ಹಾಕುವಾಗೆ ಆಗಬೇಕು. ಇದಕ್ಕೆ ಎಲ್ಲ ಹೊಣೆ ನಮ್ಮದೇ. ಅತಿ ಹೆಚ್ಚು ಮತ ನೋಂದಾವಣಿ ಮಾಡಿದ ಮಾತ್ರಕ್ಕೆ ನಮಗೆ ಆಗೋದಿಲ್ಲ. ಮತದಾರರನ್ನು ಕರೆದುಕೊಂಡು ಬಂದು ಮತ ಚಲಾಯಿಸುವವರೆಗೂ ನಮ್ಮ ಕೆಲಸ ಇರುತ್ತೆ ಅನ್ನುವಂಥದ್ದನ್ನು ಹೇಳಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ಈಗ ಅವರೇ ಉಲ್ಲೇಖ ಮಾಡಿದ್ರು, ಮಹಾಶಕ್ತಿ ಕೇಂದ್ರದ ಪ್ರಮುಖರ ಹೆಸರೆಲ್ಲ ಹೇಳಿದ್ರು. ನಮ್ಮ ಮೇಲೆ ಈ ಚುನಾವಣೆ ನಿಂತಿರುವಂತದ್ದು ಅಂತ ನಮಗೆಲ್ಲರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜವಾಬ್ದಾರಿ ಇದೆ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಇದೇ ರೀತಿಯಲ್ಲಿ 1500ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರನ್ನು ಕರೆದುಕೊಂಡು ಬಂದು ತಾವು ಮತ ಹಾಕಿಸಬೇಕು. ಮತ್ತು ವಿಶೇಷವಾಗಿ ಕಾಂಗ್ರೆಸ್ನ ಮತ ಇದರಲ್ಲಿ ಇಲ್ಲ. ನಾನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವ ಆಧಾರದ ಅಡಿಯಲ್ಲಿ ನಾನು ಪ್ರತಿಯೊಂದು ಮತಗಟ್ಟೆಯಲ್ಲಿಯೂ ಕೂಡ ತೆಗೆದಿದ್ದೇನೆ. ನಮ್ಮ ಇಡೀ 76 ಬೂತ್ಗಳೇನಿದೆ, ಈ 76 ಬೂತ್ಗಳಲ್ಲಿ 94% ನಮ್ಮ ಹಿಂದೂ ಸಮಾಜದ ವೋಟ್ಗಳಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 14.1% ಅಷ್ಟು ಅಲ್ಪಸಂಖ್ಯಾತರ ಮತ ಇದೆ. 86% ಹಿಂದೂಗಳ ಮತ ಇರುವಂತದ್ದು.
ನಮ್ಮ ವ್ಯಾಪ್ತಿಯಲ್ಲಿಯೂ ಕೂಡ ಸ್ವಲ್ಪ ಕಡಿಮೆ ಇರಬಹುದು. 80%ಗಿಂತ ಜಾಸ್ತಿ ಹಿಂದೂಗಳ ಮತ ಇದೆ. 80ಕ್ಕೆ 80% ಕೂಡ ನಮಗೆ ಚಲಾವಣೆ ಆಗುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಭಾರತ್ ಮಾತಾ ಕೀ. ಈ ಚುನಾವಣೆ ಅಂದ ತಕ್ಷಣ ಡಾಕ್ಟರ್ಸು ಫೀಲ್ಡಿಗೆ ಬರ್ತಿರೋದು ಒಂದು ವಿಶೇಷತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ತುಂಬಾ ಫೇಮಸ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ CN ಮಂಜುನಾಥ್ ಅವರು ಕಣಕ್ಕಿಳಿದಿದ್ದು ನಿಮ್ಗೆ ಗೊತ್ತಿದೆ. CN ಮಂಜುನಾಥ್ ಸುಮಾರು ಕಡೆ ಉಲ್ಲೇಖ ಮಾಡ್ತಾರೆ. ಹುಟ್ಟಿದ 10 ವರ್ಷದ ತನಕ ನಾವೆಲ್ಲ ಕೇಳ್ತೀವಿ ವಯಸ್ಸು ಎಷ್ಟು ಅಂತ, 10ರಿಂದ 20 ವರ್ಷದ ತನಕ ಕೇಳ್ತೀವಿ ಮಾರ್ಕ್ಸ್ ಎಷ್ಟು ಅಂತ, 20ರಿಂದ 30 ವರ್ಷದ ತನಕ ಕೇಳ್ತೀವಿ ಸಂಬಳ ಎಷ್ಟು ಅಂತ, 30ರಿಂದ 50 ವರ್ಷದ ತನಕ ಕೇಳ್ತೀವಿ ಸಂಪಾದನೆ ಎಷ್ಟು ಅಂತ, 50ರಿಂದ 70 ವರ್ಷದ ತನಕ ಕೇಳ್ತೀವಿ BP ಎಷ್ಟು, ಶುಗರ್ ಎಷ್ಟು ಅಂತ, 70 ವರ್ಷದ ಮೇಲೆ ಮತ್ತೆ ಕೇಳ್ತೀವಿ ಅದೇ ಕ್ವಶನ್ ವಯಸ್ಸು ಎಷ್ಟು ಅಂತ. ಸೊ ಇದು ಜೀವನ ಹೀಗೆ ನಡೆಯುತ್ತೆ. ಹುಟ್ಟಿದಾಗ ಉಸಿರಿರುತ್ತೆ, ಹೆಸರು ಇರೋದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಸಾಯ್ಬೇಕಾದ್ರೆ ಒಳ್ಳೆಯ ಹೆಸರನ್ನ ತಗೋಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಸಂಕಲ್ಪ ಕೂಡ. ಆ ನಿಟ್ಟಿನಲ್ಲಿ ಭೂಮಿ ಮೇಲೆ 3 ತರದ ಜನರಿರ್ತಾರೆ. ಅಧ್ಯಕ್ಷರ ಪರ್ಮಿಷನ್ ಮೇಲೆ ಒಂದೆರಡು ಮಾತು. ಜೀವನದಲ್ಲಿ 3 ತರದ ಜನರಿರ್ತಾರೆ. ಒಂದು ಲಿವಿಂಗ್ ಬಟ್ ಡೆಡ್ ಅಂತ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನರು ಬದುಕಿರ್ತಾರೆ, ಬಟ್ ಆದ್ರೂ ಸತ್ತಂತಿರ್ತಾರೆ. ಲಿವಿಂಗ್ ಬಟ್ ಡೆಡ್. ಎರಡನೇ ಕ್ಯಾಟಗರಿ ಡೆಡ್ ಬಟ್ ಲಿವಿಂಗ್. ಅವರು ಜೀವ ಇಲ್ಲ ಆದ್ರೂ ನಮ್ಮ ಮನಸ್ಸಿನಲ್ಲಿ ಹೊಕ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರು ನಮ್ಮ ಮನಸ್ಸಲ್ಲಿದ್ದಾರೆ, ಇದ್ದಾರೋ ಇಲ್ಲೋ? ಸುಭಾಷ್ ಚಂದ್ರ ಬೋಸ್ ನಮ್ಮ ಮನಸ್ಸಲ್ಲಿ ಇದ್ದಾರೋ ಇಲ್ಲೋ? ಇದು ಡೆಡ್ ಬಟ್ ಲಿವಿಂಗ್ ಅಂತ ನಮ್ಮ ಮನಸ್ಸಲ್ಲಿದ್ದಾರೆ. ಮೂರನೇ ಉದಾಹರಣೆ ಲಿವಿಂಗ್ ಬಟ್ ಲಿವಿಂಗ್ ಅಂತ. ಇವಾಗ್ಲೂ ಜೀವಂತವಾಗಿದ್ದಾರೆ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹೊಕ್ಕೊಂಡಿದ್ದಾರೆ, ಹೃದಯದಲ್ಲಿ ಹೊಕ್ಕೊಂಡಿದ್ದಾರೆ. ಅಂದ್ರೆ ಅದು ಮೋದಿಜಿಯವರು. ಅದರ ಸುಮಾರಷ್ಟು ಎಕ್ಸಾಂಪಲ್ ಇದೆ ಮೋದಿಜಿಯವರು. ಈ ನಿಟ್ಟಿನಲ್ಲಿ ನಾವು ಹಾಕ್ಬೇಕು ಅಂತಂದ್ರೆ ನಮಗೆ ಇರೋದು ಒಂದೇ. ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ, ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡುವುದು ಒಂದೇ. ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿಯಾಗಬೇಡ, ಸದ್ದಿಲ್ಲದೆ ಸೇವೆ ಮಾಡು ಅಂತ ಹೇಳಿ ಆ ನಿಟ್ಟಿನಲ್ಲಿ ಮಾಡಿದಾಗ ಮಾತ್ರ ನಮ್ಮ ಜೀವನ ಪವಿತ್ರವಾಗುತ್ತದೆ. ಅದೇ ನಿಟ್ಟಿನಲ್ಲಿ ವೈದ್ಯ ವೃತ್ತಿಯಲ್ಲಿ ಬಂದು ಸುಮಾರಷ್ಟು ವೈದ್ಯಕೀಯದಲ್ಲಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ. ಸಾಮಾಜಿಕ ಹಿತದೃಷ್ಟಿಯಲ್ಲಿ ಸುಮಾರಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದ್ದಾನೆ. ಈಗ ರಾಜಕೀಯ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವ ಹಂಬಲ ತೊಟ್ಟು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ನನಗೆ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶ ಮಾಡಿಕೊಟ್ಟಂತಹ ಸಂಘಟನೆಯ ಎಲ್ಲ ಹಿರಿಯರಿಗೆ ಮತ್ತು ಪಕ್ಷದ ಎಲ್ಲ ಮುಖಂಡರಿಗೆ ಅನಂತ ಧನ್ಯವಾದಗಳನ್ನ ಈ ಸಮಯದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಮೂಲತಃ ಕೃಷಿ ಕುಟುಂಬದಿಂದ ಬಂದಂತ ನಾನು ನನ್ನ MBBS ಮತ್ತೆ ಮಾಡಿದ್ದು PUC ಮಾಡಿದ್ದು ಪುತ್ತೂರಿನಲ್ಲಿ ವಿಟ್ಲದಲ್ಲಿ ಅಳಿಕೆಯಲ್ಲಿ, MD ಮಾಡಿದ್ದು ಮಣಿಪಾಲಲ್ಲಿ, ನಂತರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿ ಸಣ್ಣ ಕ್ಲಿನಿಕ್ ಇಂದ ಹಿಡಿದು ಇವತ್ತು ಹಂತವಾಗಿ ಸುಮಾರು 1000 ಜನ ಸ್ಟಾಫ್ ಇರುವಂತ, 100 ಜನ ಡಾಕ್ಟರ್ಸ್ ಇರುವಂತ ಒಂದು ಹಾಸ್ಪಿಟಲ್, 256 ಬೆಡ್ ಹಾಸ್ಪಿಟಲ್ ಬಂದಿದೆ. ಇದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ, ನಿರ್ದೇಶನಾಗಿ ಸುಮಾರಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ಪದವೀಧರರು ಅನುಭವಿಸದಂತ ತೊಂದರೆಗಳೇನು, ಅದರಲ್ಲಿ ಅನುಭವಿಸದಂತ ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಅವರ ಧ್ವನಿಯಾಗಿ ಮುಂದೆ ವಿಧಾನ ಪರಿಷತ್ತಲ್ಲಿ ನಾನು ಅವರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ಎಷ್ಟೊಂದ್ಸಲ ಅನ್ಬೋದು, ಏನ್ ಮಾಡ್ಬೋದು ಡಾಕ್ಟ್ರೇ ನೀವು ಪದವೀಧರ ಕ್ಷೇತ್ರಕ್ಕೆ ಬಂದು ಏನ್ ಮಾಡ್ಬೋದು ಅಂತ ಅನ್ಸ್ಬೋದು. ಆದ್ರೆ ಪದವೀಧರ ಕ್ಷೇತ್ರದಲ್ಲಿ ಬೇಕಾಗಿರೋದು ಟೀಚರ್ಸ್ ಅಲ್ಲಿ ನಮಗೆ ಹೆಲ್ತ್ ಈಸ್ ವೆಲ್ತ್ ಅಂತ. ನಮ್ಮ ಭಾರತ ದೇಶದಲ್ಲಿ 3-5% ಬಿಲೋ ಪಾವರ್ಟಿ ಲೈನ್ಗೆ ವರ್ಷ ಹೋಗ್ತಾರೆ. ಯಾಕೆಂದ್ರೆ 60% ಆಫ್ ದೇರ್ ಇನ್ಕಮ್ ಹೆಲ್ತ್ ಗೆ ಹಾಕೋದು ಅವ್ರ ಜೇಬಿಂದ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಸುಮಾರು ಜನ ಬಡವತನದ ರೇಖೆಗಿಂತ ಕೆಳಗೆ ಹೋಗ್ತಾರೆ. ಹಾಗಾಗಿ ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ನ ಚೆನ್ನಾಗಿ ಸಿಗಬೇಕು ಅಂದ್ರೆ ಎಲ್ಲ ಗವರ್ಮೆಂಟ್ ವರ್ಕರ್ಸ್ಗೆ, ನೌಕರರಿಗೆ ನಮಗೆ ಈ ಜ್ಯೋತಿ ಸಂಜೀವನಿ ಸ್ಕೀಮ್ ಇದೆ. ಬಟ್ ಆದ್ರೆ
ಆ ಸ್ಕೀಮ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ತಗೊಳಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಅವ್ರು ಕೊಡುವಂತ ಅನುದಾನ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಸುಮಾರು ಮೆಡಿಕಲ್ ಕಾಲೇಜ್ ಇದೆ, ಬಟ್ ಬೇರೆ ಕಡೆ ಎಲ್ಲೂ ಅಷ್ಟೊಂದು ಇಲ್ಲ. ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಡಬೇಕಾಗಿದೆ. ಅದೇ ರೀತಿ ಏಡೆಡ್ ಶಾಲೆ ಏಡೆಡ್ ಏನು ವರ್ಕರ್ಸ್ ಇದಾರಲ್ಲ ಗೌರ್ಮೆಂಟಿನ ಅನುದಾನಿತ ಅವರಿಗೂ ಮತ್ತೆ ಅನ್ಎಡೆಡ್ ಇವರಿಗೂ ಕೂಡ ಅವರ ಬಗ್ಗೆ ಧ್ವನಿ ಎತ್ತಿ ಮಾತಾಡಬೇಕಾಗಿದೆ. ಅದೇ ರೀತಿ ಬಹಳ ಮುಖ್ಯವಾಗಿ ಇತರ ಸೆಕ್ಟರ್ ಅಲ್ಲಿರುವಂತಹ ಪದವೀಧರರ ವಾಯ್ಸ್ ಆಗಿ ನಾವು ಕೆಲಸ ಮಾಡುತ್ತಿದ್ದೇನೆ. ದಯವಿಟ್ಟು ಇದು ಡಾಕ್ಟರ್ ಧನಂಜಯ ಸರ್ಜಿ ಅವರ ಚುನಾವಣೆ ಅಲ್ಲ, ಇದು ಕಾರ್ಯಕರ್ತರ ಚುನಾವಣೆ. ನಿಮ್ಮಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ತಾವೇ ನಿಜವಾದ ಅಭ್ಯರ್ಥಿ. ಯಾಕೆಂದ್ರೆ 85,000 ಜನರನ್ನ ರೀಚ್ ಮಾಡೋದು ಈ 12-13 ದಿನದಲ್ಲಿ ಖಂಡಿತವಾಗಿ ಇಂಪಾಸಿಬಲ್. ಹಾಗಾಗಿ ತಮ್ಮಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಎಲ್ಲ ದೇವದುರ್ಲಭ ಕಾರ್ಯಕರ್ತ ಬಂಧುಗಳಲ್ಲಿ ತಾವೇ ಅಭ್ಯರ್ಥಿ ಅನ್ಕೊಂಡು ಮತಯಾಚನೆಯನ್ನ ಮಾಡಬೇಕು ಅಂತ ಹೇಳಿ ಅತಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾನು ಸಣ್ಣ ವಯಸ್ಸಿನಲ್ಲೇ ಸಂಘದ ಸ್ವಯಂ ಸೇವಕನಾಗಿ ಬಂದಂಥವನು. ITC OTC ಮುಗಿಸಿ ನನ್ನ ಮುಖ್ಯ ಶಿಕ್ಷಕನಾಗಿ ನಂತರ ಸಂಘಟನೆಯ ಹಲವಾರು ಜವಾಬ್ದಾರಿನ ಹೊತ್ತು ಬಂದಂಥವನು. ಬಿಜೆಪಿ ಪಕ್ಷಕ್ಕೆ ಈಗ ಜಿಲ್ಲಾ ಉಪಾಧ್ಯಕ್ಷನಾಗೋಕ್ಕಿಂತ ಮುಂಚೆ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೂಡ ಕೆಲಸವನ್ನ ಮಾಡಿದ್ದೇನೆ. ನನ್ನಲ್ಲಿರುವುದು ಶಕ್ತಿ ಅಂದ್ರೆ ಅದು ಸಂಘಟನೆದು, ನನ್ನಲ್ಲಿರುವಂತಹ ಮನಸ್ಸು ಅದು ಸಂಘಟನೆದು, ನನ್ನಲ್ಲಿರುವಂತಹ ಕಾರ್ಯವೈಖರಿನೂ ಕೂಡ ಅದು ಸಂಘಟನೆಯ ಶಕ್ತಿನೇ ಅಂತ ನಾನು ಇದರಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ಯಾಕೆಂದ್ರೆ ಇದು ಒಳ್ಳೆಯ ಕ್ಷೇತ್ರ. 14 ಮೆಡಿಕಲ್ ಕಾಲೇಜು, 30 ಇಂಜಿನಿಯರಿಂಗ್ ಕಾಲೇಜು, 100ಕ್ಕಿಂತ ಹೆಚ್ಚು ದೊಡ್ಡ ಇನ್ಸ್ಟಿಟ್ಯೂಷನ್ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ GDP ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ 25-30% ಕೃಷಿಯಿಂದ ಬಂದ್ರೆ, 25-30% ಇಂಡಸ್ಟ್ರೀಸ್ ಇಂದ ಬಂದ್ರೆ 50% ಇನ್ಕಮ್ ಬರ್ತಾ ಇರೋದು ಈ ಕ್ಷೇತ್ರ. ನಾನು ಏನು ಹೇಳ್ತೀನಿ, ಆ ಕ್ಷೇತ್ರದಲ್ಲಿ ಇದು ಸರ್ವಿಸ್ ಸೆಕ್ಟರ್ ಇಂದ ಬಂದಿರೋದು. ಸರ್ವಿಸ್ ಸೆಕ್ಟರ್ ಅಂದ್ರೆ ಬ್ಯಾಂಕಿಂಗ್ ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್ ಅಂದ್ರೆ ಎಜುಕೇಶನ್ ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್ ಅಂದ್ರೆ ಮೆಡಿಕಲ್ ಇಂಡಸ್ಟ್ರಿ, ಈ ತರ ಹಲವಾರು ಸರ್ವಿಸ್ ಮೊಡಾಲಿಟಿಯಿಂದ ಬರುವಂತಹ ಈ ಕ್ಷೇತ್ರದಲ್ಲಿ ಖಂಡಿತವಾಗೂ ಪದವೀಧರರ ಖಂಡಿತವಾಗೂ ಎಲ್ಲ ಸಾಮಾಜಿಕ ನೋವುಗಳನ್ನು ಅರ್ಥ ಮಾಡಿಕೊಂಡಂತ ನನಗೆ ಅವಕಾಶ ಮಾಡಿಕೊಡಿ. ನಿಜವಾಗ್ಲೂ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನನಗೆ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ. ತಾವೇ ಅಭ್ಯರ್ಥಿ, ಡಾಕ್ಟರ್ ಧನಂಜಯ ಸರ್ಜಿ ಅಭ್ಯರ್ಥಿ ಅಲ್ಲ, ತಾವೇ ಅಭ್ಯರ್ಥಿ. ಹಾಗಾಗಿ ಡಾಕ್ಟರ್ ಧನಂಜಯ ಸರ್ಜಿ ಮುಂದೆ ಒಂದು ಗೆರೆಯನ್ನ ಹಾಕೋದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ಭೋಜೇಗೌಡರು ಈಗ ಪ್ರೆಸೆಂಟ್ MLC ಆಗಿರೋದು, ಅವ್ರಿಗೂ ಕೂಡ ತಾವು ಸಪೋರ್ಟ್ ಮಾಡಬೇಕು. ಮತ್ತು ಹೆಚ್ಚಿನ ಮತಗಳಿಂದ NDA ಅಭ್ಯರ್ಥಿ ಆದಂತ ಭೋಜೇಗೌಡರಿಗೆ, ಬಿಜೆಪಿ ಅಭ್ಯರ್ಥಿ ಆದಂತ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ತಮ್ಮ ಆಶೀರ್ವಾದ ಕೊಡಬೇಕು ಅಂತ ಹೇಳಿ ನಮ್ಮನಿಗೆ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಭಲೋ ಭಾರತ್ ಮಾತಾ ಕಿ. ನಮ್ಮ ನೈಋತ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಯುತ SL ಭೋಜೇಗೌಡ ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಆತ್ಮೀಯ ಎಲ್ಲ ಭಾಜಪ ಪಕ್ಷದ ಹಿರಿಯ ಕಾರ್ಯಕರ್ತ ಬಂಧುಗಳೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಸಭೆಯ ಅಧ್ಯಕ್ಷರೇ, ಭಾಜಪ ಪಕ್ಷದ ಅಧ್ಯಕ್ಷರೇ, ವಿವಿಧ ಮಂಡಲಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇವತ್ತಿನ ಈ ಕಾರ್ಯಕ್ರಮ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಶಿಕ್ಷಕರ ಕ್ಷೇತ್ರ ಮತ್ತು ಪದವಿ ಕ್ಷೇತ್ರ ಜೂನ್ 3ನೇ ತಾರೀಕು ನಡೀತಕ್ಕಂಥ ಚುನಾವಣೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ವಿಕಾಸ್ ಪುತ್ತೂರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಮತ್ತೊಮ್ಮೆ ನಾನು ಅದು ಪುನರಾವರ್ತನೆ ಮಾಡೋದಿಲ್ಲ. ಇದು ಭಾರತೀಯ ಜನತಾ ಪಕ್ಷ ಮತ್ತು JDSನ ಎರಡು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಎನ್ನುವ ವಿಚಾರ ತಮಗೆಲ್ಲ ತಿಳಿದಿದೆ. ಇನ್ನು ಕೆಲವೇ ದಿನಗಳಿದೆ, ವೆರಿ ಶಾರ್ಟೆಸ್ಟ್ ಡ್ಯೂರೇಷನ್. ಮತದಾರನ ಸಂಪರ್ಕ ಮಾಡೋದಕ್ಕೆ 100ಕ್ಕೆ 100
ಎರಡೂ ಅಭ್ಯರ್ಥಿಗಳಿಂದ ಸಾಧ್ಯ ಆಗೋದಿಲ್ಲ. ಈ 5 ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ಸವಿಸ್ತಾರವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಪಕ್ಷದ ಆಧಾರ ಸ್ತಂಭವಾಗಿರ್ತಕ್ಕಂಥ ನೀವುಗಳು ಮನೆಯನ್ನು ಮುಟ್ತಕ್ಕಂಥ ಮತದಾರರ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಬಹುದೊಡ್ಡ ಸವಾಲು ತಮ್ಮ ಮುಂದೆ ಇದೆ. ಅದನ್ನು ನಾನು ನಿಮಗೆ ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಶಿಸ್ತು ಮತ್ತು ಸಂಘಟನೆಗೆ ಹೆಸರಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಈ ಭಾರತ ನಾಡಿನಲ್ಲಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಆ ಶಿಸ್ತು ಮತ್ತು ಪಕ್ಷನಿಷ್ಠೆ ಸಂಘಟನೆ ಇಂದಲೇ ಇವತ್ತು ಬಹುದೊಡ್ಡ ಪಕ್ಷವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಬೆಳೆದಿದೆ ಈ ಭಾಜಪ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಈಗಾಗಲೇ ಸಜ್ಜಾಗಿ ಮಾಡಿ ಆಗಿದೆ. 4ನೇ ತಾರೀಕು ಫಲಿತಾಂಶಕ್ಕೆ ಮಾತ್ರ ನಾವು ಕಾಯ್ತಾ ಕೂತಿದ್ದೇವೆ. ಇಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಇದು ಮೇಲ್ಮನೆ ಚಿಂತಕರ ಚಾವಡಿ ಅಂತೇಳಿ ಒಂದು ಕಾಲದಲ್ಲಿ ಹೆಸರಿತ್ತು. ಆದರೆ ಇವತ್ತು ಅದನ್ನು ಕಳ್ಕೊಂಡಿದೆ ಅಂತೇಳಿ ನಾನೊಬ್ಬ ಶಾಸಕನಾಗಿ ಹೇಳೋದಕ್ಕೆ ಮನನೊಂದು ಹೇಳ್ತೇನೆ. ಆದರೂ ಕೂಡ ಈ ಹಿಂದೆ ಯಾವ ಉದ್ದೇಶ ಇಟ್ಟು ವಿಧಾನ ಪರಿಷತ್ತನ್ನು ವಿಧಾನಸಭೆಯ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ರು ಅದು ಅಷ್ಟಾಗಿ ಉಳಿದಿಲ್ಲ ಅನ್ನೋ ವಿಚಾರವನ್ನು ನಮ್ಮ ಹಿರಿಯ ಶಾಸಕರಾಗಿದ್ದಂಥ ಗಣೇಶ್ ಕಾರ್ಣಿಕರಿದ್ದಾರೆ. 12 ವರ್ಷಗಳ ಅನುಭವ, ಅಗಾಧವಾದ ಅನುಭವ. ಅವರು ಪದವೀಧರ ಮತದಾರರು ಮತ್ತು ಶಿಕ್ಷಕರ ಒಡನಾಡಿಯಾಗಿ ಕೆಲಸ ಮಾಡತಕ್ಕಂಥ ಅನುಭವ ಕೂಡ ಅವರಿಗಿದೆ. ಅವರು ಕೂಡ ಭಾಳ ಚೆನ್ನಾಗಿ ಪದವೀಧರ ಮತ್ತು ಶಿಕ್ಷಕರನ್ನು ಪ್ರತಿನಿಧಿಸಿ ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ಕೆಲಸ ಮಾಡತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಇದೆ ಇವತ್ತು. ಇದೆಲ್ಲದರ ನಡುವೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಮ್ಮ ಶಿಕ್ಷಕರು ಮತ್ತು ಪದವೀಧರರು, ಕ್ರೀಮಿ ಲೇಯರ್ ಆಫ್ ದ ಸೊಸೈಟಿ ಅಂತ ನಾವು ಕರಿತೀವಿ. ಅವರ ಮತವನ್ನು ತಗೊಳ್ಬೇಕಾದ್ರೆ ಭಾಳ ಸಂಬಂಧ ಬೇಕು. ಸಂಬಂಧ ಇಲ್ಲದಿದ್ದರೆ 100ಕ್ಕೆ 100 ಅದು ಸಾಧ್ಯ ಆಗಲಿಲ್ಲ. ಆ ಸಂಬಂಧದ ಸೇತುವೆಯಾಗಿ ತಾವುಗಳು ಕೆಲಸ ಮಾಡಬೇಕಾಗ್ತದೆ. ಇವತ್ತು ನನಗೆ ಮತ್ತು ಸರ್ಜಿಯವರಿಗೆ ಆ ಸಂಬಂಧವನ್ನು ಮತದಾರರೊಟ್ಟಿಗೆ ಕಲ್ಪಿಸಿಕೊಡ್ಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದು ಇರ್ತಕ್ಕಂಥ ಕೆಲವೇ ದಿನಗಳಲ್ಲಿ ತಾವು ಮಾಡ್ತೀರಿ ಅಂತೇಳಿ ಆತ್ಮವಿಶ್ವಾಸ ಇದೆ. ಆ ಕೆಲಸವನ್ನು ತಾವು ಮಾಡಲೇಬೇಕಾಗ್ತದೆ ಇವತ್ತು. ಹಾಗಾಗಿ ನಾವು ಜಂಟಿ ಅಭ್ಯರ್ಥಿಗಳಿದ್ದೇವೆ. ಎಲ್ಲೂ ಕೂಡ ಸಾಮರಸ್ಯದ ಕೊರತೆ ಬರದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಇವತ್ತು ಮತದಾನ ಮಾಡುವಾಗ ನನಗೆ ಪೇಪರ್ನಲ್ಲಿ ಬಂತು ಭೋಜೇಗೌಡರ ಅಭೂತಪೂರ್ವ ವಿಜಯ ಅಂತ ಕಳೆದ ಬಾರಿ ಚುನಾವಣೆಯಲ್ಲಿ ಪಕ್ಕದಲ್ಲಿ ಬ್ರಾಕೆಟಲ್ಲಿ ಕಾಲಂನಲ್ಲಿ ಬರೆದಿದ್ರು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಕುಲಗೆಟ್ಟ ಮತಗಳು ಅಂತ ಹೇಳಿದ್ದಾರೆ. ಇವತ್ತು ಸೊಸೈಟಿ ನಮ್ಮನ್ನು ಭಾಳ ವಿಚಾರವಂತರು, ನಾನಾಗಲೇ ಹೇಳಿದೆ ಕ್ರೀಮಿ ಲೇಯರ್ ಆಫ್ ದ ಸೊಸೈಟಿ ಅಂತ, ಆ ರೀತಿ ತಿಳಿದಿರ್ತಕ್ಕಂಥ ಸಮಯದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಮತದಾನದಲ್ಲಿ ನಮ್ಮ ಶಿಕ್ಷಕರು ಮತ್ತು ಪದವೀಧರರು ಭಾಗವಹಿಸ್ತಕ್ಕಂಥ ವಿಚಾರವನ್ನು ನೀವು ಕೂಡ ಅವರಿಗೆ ತಿಳಿಕೊಡಿಸಬೇಕಾಗ್ತದೆ. ಇದರಲ್ಲಿ ಯಾವುದೇ ಪಕ್ಷದ ಚಿಹ್ನೆ ಇರೋದಿಲ್ಲ. ನಮ್ಮಿಬ್ಬರ ಹೆಸರುಗಳು ಬ್ಯಾಲೆಟ್ ಪೇಪರ್ನಲ್ಲಿ ಇರ್ತದೆ. 2 ಬ್ಯಾಲೆಟ್ ಪೇಪರ್ ಬೇರೆ ಬೇರೆ ಇರ್ತದೆ, 2 ಬೂತ್ಗಳಿರ್ತದೆ. ಆ ಸಮಯದಲ್ಲಿ ಹೆಸರಿನ ಮುಂದೆ ಒಂದು ಗೆರೆಯನ್ನು ಮಾತ್ರ ಹಾಕಬೇಕು. ಒಂದು ಗೆರೆಯನ್ನು, ಅದು ಬಿಟ್ಟು ಬೇರೆ ಯಾವುದೇ ನೀವು ಅದಕ್ಕೊಂದು ಮೇಲೆ ಕೊಂಬು ಕೊಡೋದು, ಕೆಳಗೊಂಡು ಸರಿ ಮಾಡೋದು ಇದೆಲ್ಲ ಮಾಡಿದ್ರೆ ಅಕಸ್ಮಾತ್ ಆದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಅದರ್ ದ್ಯಾನ್ ಒಂದು ಲೈನ್ ಬೇರೆ ಯಾವುದೇ ಬ್ಯಾಲೆಟ್ ಪೇಪರ್ ಕಂಡ್ರೆ ಅದು ಇನ್ವ್ಯಾಲಿಡ್ ಆಗ್ತದೆ. ಹಾಗಾಗಿ ಅದನ್ನ ಹೆಚ್ಚು ಜಾಗರೂಕತೆ ವಹಿಸಬೇಕು. ಜೊತೆಗೆ ಅವರಿಗೆ ಹೇಳಬೇಕು, ಆ ರೈಟ್ ಆಗ್ತಕ್ಕಂಥದ್ದು, ಇಂಟು ಆಗ್ತಕ್ಕಂಥದ್ದು, ಸ್ವಸ್ತಿಕನ್ನ ಬರೀತಕ್ಕಂಥದ್ದು, ಮತ್ತೆ ಒಂದು ಅಂತ ಕನ್ನಡದಲ್ಲಿ ಬರೆಯೋದು, ONE ಅಂತ ಇಂಗ್ಲಿಷ್ನಲ್ಲಿ ಬರೆಯೋದು, ಇದು ಯಾವುದೇ ಬರೆದ್ರೆ ಇಟ್ಸ್ ಅಮೌಂಟ್ ಟು ಇನ್ವ್ಯಾಲಿಡ್. ಅದರ ಜೊತೆಯಲ್ಲಿ ಅಲ್ಲೇ ಮತಗಟ್ಟೆಯಲ್ಲಿ ಚುನಾವಣಾಧಿಕಾರಿಗಳು ಇಟ್ಟಿರ್ತಕ್ಕಂಥ ಪೆನ್ನಿನಲ್ಲಿ ಅವರು ಮತದಾನ ಮಾಡಬೇಕು ಅನ್ನೋ ವಿಚಾರವನ್ನು ನೀವು ಇತ್ತೀಚೆಗೆ ಹೊಸದಾಗಿ ಮತದಾನ ಮಾಡ್ತಕ್ಕಂಥ
ಪದವೀಧರ ಕ್ಷೇತ್ರದಲ್ಲಿ ಅಥವಾ ಶಿಕ್ಷಕರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರಿಗೆ ಇದನ್ನ ದಯವಿಟ್ಟು ತಾವು ಹೇಳಲೇಬೇಕಾಗ್ತದೆ. ನಮ್ಮ ಪಾಂಪ್ಲೆಟ್ನಲ್ಲಿ ಅದನ್ನು ತೋರಿಸಿದ್ದೇವೆ ನಾವು. ಆ ತೋರಿಸ್ತಕ್ಕಂಥ ವಿಚಾರವನ್ನು ನಾವು ಅವರಿಗೆ ಹೇಳ್ಬಿಟ್ರೆ ಎಲ್ಲ ಸರಿಯಾಗ್ತದೆ. ಆ ಕೆಲಸವನ್ನು ನಾವು ಜಾಗರೂಕತೆಯಿಂದ ಮಾಡಬೇಕಾಗ್ತದೆ. ಇನ್ನು ಹೆಚ್ಚು ಸಮಯ ಇಲ್ಲ, ನಾವು 11 ಗಂಟೆಗಳಲ್ಲಿ ಹೋಗಬೇಕಾದ್ರಿಂದ ನನ್ನ ಪರಿಚಯ, ಐ ವಾಸ್ ವರ್ಕ್ ಆಸ್ ಎ ವೈಸ್ ಚೇರ್ಮನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫಾರ್ ಸಮ್ ಟೈಮ್. ಐ ವಾಸ್ ವರ್ಕ್ ಆಸ್ ಎ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೇನೆ. After formation of the constitution of the constitute of Bar Council, I am the one and the only man got elected for the Bar Council of India as the vice chairman, southern part of the country. I was the first man to got elected as the vice chairman of Bar Council of India. And 7 Supreme Court judges are the sitting judges of the board of directors. I am one and the only man elected member during the time of the National Law School of University. Patron chief is our Indian Chief Justice of India. I visited almost all the universities in the country like Amity, Symbiosis, D.Y. Patel, including Oxford University, Cambridge University in England. I have inspected and I have given affiliation through Bar Council India for the law schools. ನಾನು ಈ ಕೆಲಸವನ್ನೆಲ್ಲ ಮಾಡಿದ್ದೇನೆ. ಐ ಆಮ್ ಬಾರ್ನ್ ಬ್ರಾಟ್ ಅಪ್ ಇನ್ ಎ ವಿಲೇಜ್. ಹಳ್ಳಿಗಾಡಿನ ಶಾಲೆಯಲ್ಲಿ ಕಲಿತವನವನು. ಹಾಗಾಗಿ ನನಗೆ ಇರ್ತಕ್ಕಂಥ ವಿಚಾರಗಳಲ್ಲಿ ಕೆಲವೊಂದನ್ನು ನಾನು ಅತ್ಯಂತ ಹತ್ತಿರದಿಂದ ಗಮನಿಸಿದ್ದೇನೆ. ಮೈ ಫ್ಯಾಮಿಲಿ ಇಸ್ ಎ ಪೊಲಿಟಿಕಲ್ ಫ್ಯಾಮಿಲಿ. 1983 ಇಂದ ಸುಮಾರು 4 ಬಾರಿ ನಮ್ಮ ಮನೆಯಲ್ಲಿ ಶಾಸಕರಾಗಿದ್ದಾರೆ. ನನ್ನ ಅಣ್ಣ ಕೂಡ ಶಾಸಕರಾಗಿದ್ದಾರೆ, ತಂದೆ ಕೂಡ ಶಾಸಕರಾಗಿದ್ದಾರೆ. ದಯಮಾಡಿ ನನ್ನ ಪರಿಚಯವನ್ನು ತಾವು ತಮ್ಮ ಮತದಾರರಿಗೆ ಮಾಡೋ ಮುಖಾಂತರ ಇವತ್ತು ನಮ್ಮಿಬ್ಬರ ಗೆಲುವಿಗೆ ನೀವು ಸಹಕಾರಿಯಾಗಬೇಕು. ಮೊದಲ ಪ್ರಾಶಸ್ತ್ಯದ ಮತವನ್ನೇ ನಾವು ಕೇಳಬೇಕು. ಜೊತೆಯಲ್ಲಿ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೇಳುವಾಗ ಅವರು 100ಕ್ಕೆ 100 ಇಲ್ಲ ನಾವು ಇನ್ನೊಬ್ಬರಿಗೆ ಅಫಿಲಿಯೇಷನ್ ಆಗಿದ್ದೇವೆ, ಅವರಿಗೆ ನಾವು ಮತವನ್ನು ಕೊಡಲೇಬೇಕು ಅಂತೇಳಿ ಅವ್ರಿಗೆ ಯಾರಾದರೂ ಹೇಳಿದರೆ ಆಗ 2ನೇ ಪ್ರಾಶಸ್ತ್ಯದ ಮತವನ್ನು ಕೂಡ ನಾವು ಕೇಳ್ಬೋದು, 3ನೇ ಪ್ರಾಶಸ್ತ್ಯದ ಮತವನ್ನು ಕೂಡ ಕೇಳ್ಬೋದು, 4ನ್ನು ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಸಮಯದಲ್ಲಿ ಆ 4 ಮತ್ತು 5 ಮತದಾನ ಪ್ರಾಶಸ್ತ್ಯದ ಮತನ ಮತ್ತೆ ಕೌಂಟ್ ಆಗುವಾಗ ಎಲಿಮಿನೇಷನ್ ನಲ್ಲಿ ಅದು ಮೊದಲನೇ ಮತವಾಗಿ ನಮಗೆ ಬರ್ತದೆ. ಹಾಗಾಗಿ ಯಾವುದೇ ಪ್ರಾಶಸ್ತ್ಯದ ಮತವನ್ನು ನಾವು ನೆಗ್ಲೆಕ್ಟ್ ಮಾಡಬಾರದು ಅನ್ನೋ ವಿಚಾರವನ್ನ ನಮಗೆ ಹೇಳ್ತಾ ಇದ್ದೇನೆ. ಯಾಕೆ ಈ ಮಾತು ಅಂತ ಹೇಳಿದ್ರೆ, ನಾನು ಬಾರ್ ಕೌನ್ಸಿಲ್ ಎಲೆಕ್ಷನ್ ನಲ್ಲಿ ನಿಂತಾಗ ಐ ಗಾಟ್ ಹೈಯೆಸ್ಟ್ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಇನ್ ದಿ ಸ್ಟೇಟ್. ನಾನು ಗೆದ್ದೆ. ಆದರೆ ನನಗೆ 24ನೇ ಪ್ರಾಶಸ್ತ್ಯದ ಮತ ಒಬ್ಬರು ಕೊಟ್ಟಿದ್ರು. ಆ 24ನೇ ಪ್ರಾಶಸ್ತ್ಯದ ಮತ ನನಗೆ ಮೊದಲ ಪ್ರಾಶಸ್ತ್ಯದ ಮತವಾಗಿ ಪರಿಣಾಮ ಆಯಿತು. ಹಾಗಾಗಿ ಯಾವುದೇ ಪ್ರಾಶಸ್ತ್ಯವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟು ಜನ ನಿಂತಿರ್ತಾರೆ ಅಷ್ಟು ಜನಕ್ಕೆ ವೋಟ್ ಮಾಡತಕ್ಕಂಥ ಅಧಿಕಾರ ಅವರಿಗಿದೆ. ಆ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಪ್ರಾಶಸ್ತ್ಯವನ್ನು ಕೊಟ್ಟರು ಕೂಡ ತಾವು ಕೇಳಿ ತಗೋಬೇಕು. ಅದನ್ನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥ ನಾನೀಗಾಗಲೇ ಮತದಾರರಿಗಾಗಲೇ ನೀವು ಪದವೀಧರ ಕ್ಷೇತ್ರದಲ್ಲಿ ಮತದಾರರು ಯಾರು ಅಂತ ಗುರುತು ಮಾಡಬೇಕಾಗಿದೆ. ಆದರೆ ಶಿಕ್ಷಕ ಕ್ಷೇತ್ರದಲ್ಲಿ ಆಗಲ್ಲ. ಮತದಾರರು ಶಾಲೆಯಲ್ಲಿ ಸಿಗ್ತಾರೆ, ಕಾಲೇಜಿನಲ್ಲಿ ಸಿಗ್ತಾರೆ. ಆದರೂ ಕೂಡ ಬಹಳಷ್ಟು ಮಂದಿ ಎನ್ರೋಲ್ ಆಗಿಲ್ಲ. ಈ ಭಾಗದಲ್ಲಿ ಬಹಳಷ್ಟು ಸ್ಪೀಡಲ್ಲಿ ನೀವೆಲ್ಲ ಎನ್ರೋಲ್ ಮಾಡಿದ್ದೀರಿ. ಆದರೆ ಯಾರ್ಯಾರು ಮತದಾರರು ಈ ಭಾಗದಲ್ಲಿ ಇದ್ದಾರೆ ಅನ್ನೋ ವಿಚಾರವನ್ನ ನನ್ನ ಹತ್ರ ಈಗಾಗಲೇ ನಾನು ಕಾರ್ಡ್ ಕೂಡ ಪ್ರಿಂಟ್ ಮಾಡಿದ್ದೇನೆ. ಅವ್ರು ಯಾರು ಮತದಾರರು ಅನ್ನೋ ವಿಚಾರ ನನ್ನ ಹತ್ರ ಇದೆ. ಅದನ್ನು ಕೂಡ ನಾನು ಇಲ್ಲಿ ಮಂಡಲ ಅಧ್ಯಕ್ಷರಿಗೆ ಕೊಡೋ ಮುಖಾಂತರ ಅದನ್ನು ಕೂಡಲೇ ನಿಮಗೆ ಸಂಬಂಧಪಟ್ಟಂತ ಮತದಾರರಿಗೆ ತಲುಪತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಅದನ್ನು ನನ್ನ ಬೂತಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರ ಕಾರ್ಡ್ಗಳನ್ನು ನಾನು ನಿಮಗೆ ಸದ್ಯ ಇವತ್ತು ನಾಳೆಯಲ್ಲಿ ನಿಮಗೆ ತಲುಪಿಸ್ತೀನಿ. ಆ ಕೆಲಸವನ್ನು ಮಾಡಬೇಕು. ಖಂಡಿತ ಸರ್ಜಿ ಅವರು ಮತ್ತು ನನ್ನ ವಿಚಾರದಲ್ಲಿ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಗೆಲುವು ನಿಮ್ಮ ಗೆಲುವಾಗಲಿ. ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ನಿಮ್ಮ ಧ್ವನಿಯಾಗಿ ಖಂಡಿತ ಇಬ್ಬರು ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು, ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಜೈ ಭಾರತ್. ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿದ ಈ ಚುನಾವಣೆದ ಮಂಗಳೂರು ಕ್ಷೇತ್ರದ ಸಭೆಟ ವೇದಿಕೆ ಉಪನಂಚಿನ ಎಂಗಲ ಜಿಲ್ಲೆದ ಅಧ್ಯಕ್ಷ ಸತೀಶ್ ಕುಂಪಲ್ರೆ, ಈ ಕ್ಷೇತ್ರದ ಅಧ್ಯಕ್ಷ ಜಗದೀಶ್ ಆಳ್ವೆರೆ, ನಮ್ಮ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯನ್ನ SL ಭೋಜೇಗೌಡ್ರೆ, ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿದ ಶಿವಮೊಗ್ಗದ ಉಪಾಧ್ಯಕ್ಷರು ಡಾಕ್ಟರ್ ಧನಂಜಯ ಸರ್ಜಿ, ಅದೇ ರೀತಿ ವೇದಿಕೆ ಉಪನ
ವಿಧಾನ ಪರಿಷತ್ದ ಶಾಸಕರಾದ ಪ್ರತಾಪ್ ಸಿಂಗ್ ನಾಯ್ಕರೇ, ಮಾಜಿ ಶಾಸಕರಾದ ಜಯರಾಮ್ ಶೆಟ್ರೆ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರೆ, ಈ ಚುನಾವಣೆದ ಶಾಸನ ಚಾಲಕರಾದ ವಿಕಾಸ್ ಕಾಸೂರ್ ವೇದಿಕೆ ಮಾತಾ ನಮ್ಮ ಪಾರ್ಟಿದ ವಿವಿಧ ಜವಾಬ್ದಾರಿ ಪ್ರಮುಖರ ವೇದಿಕೆ ದುಂಬುಪುನ ಪ್ರಮುಖರ ಜಾಸ್ತಿ ದಲ ಪಾತ್ರ ವಿಕಾಸ್ ಪೂರ ವಿಷಯ ಅತ್ಯಂತ ಸ್ಪಷ್ಟವಾದ ಬಂತೆ. ಈ ಚುನಾವಣೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮನಪಂಚಿನ ನಮ್ಮ ಜವಾಬ್ದಾರಿದ ಕಾರ್ಯಕರ್ತರ ಮೂಲ ನಮ್ಮ ಸೇರಿದ ಪದವೀಧರ ಕ್ಷೇತ್ರದ ಒಂದು ಸಾರತ 15 ಚಿಲ್ಲರೆ ಓಟ್ ಉಂಡು, ಶಿಕ್ಷಕರ ಕ್ಷೇತ್ರದ ಒಂದು 400 ಚಿಲ್ಲರೆ ಓಟ್ ಉಂಟು. ಈ ಚುನಾವಣೆ ಬೇತೆ ಚುನಾವಣೆದಲ್ಲಿ ಬಂದ ನಮ್ಮ ಸುರುಕಾದ ಅರ್ಥ ಅಂತ ನೋಡಿ. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಒಂದು ವಾತಾವರಣ ಒಪ್ಪುಂಡು, ಒರಿಯ ಪೂರಕವಾದ ಒಂದು ಒಟ್ಟು ರಾಷ್ಟ್ರೀಯ ವಿಷಯದ ಆಧಾರದ ಚುನಾವಣೆ ನಡಪಡು. ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ ನಮ್ಮ ವೈಯಕ್ತಿಕ ಸಂಪರ್ಕ ಮತದಾರರ ಸಂಪರ್ಕ ಮತದಾರರಿಗೆ ನಿರಂತರ ಚುನಾವಣೆ ಮಾಡ ಸಂಪರ್ಕ ಅಕ್ಲೇನಕಂತ ಮತದಾನ ಮಾನಪವನ್ನ ಸರಿಯಾದ ರೀತಿಯಲ್ಲಿ ಮತದಾನ ಮಾನಪವನ್ನ ಬಾರಿ ಪ್ರಮುಖ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ. ಅಂಚಾದ್ರೆ ಈ ಸಭೆ ಆಯ್ಬೇಕ ಒಂದ್ಸರಿ ಜಿಲ್ಲಾ ಮಂಡಲ ಅಧ್ಯಕ್ಷರು ಪ್ರಮುಖರು ಕುಲ್ದು ನಿಖಲು ಇಡೀ ಕ್ಷೇತ್ರಕ್ಕೆ ಸಂಚಾಲಕ ಸಹ ಸಂಚಾಲಕ ಮಾಡಿದ್ದಾರೆ, ಮಹಾಶಕ್ತಿ ಕೇಂದ್ರ ವೈಸ್ ಪ್ರಮುಖರನ್ನು ಪಟ್ಟಿ ಮಾಡಿದ್ದಾರೆ. ಅಣ್ಣ ಒಟ್ಟು 15 ವೋಟರ್ಸ್ 14 ಚಿಲ್ಲರೆ ವೋಟರ್ ಶಿಕ್ಷಕರ ಕ್ಷೇತ್ರ ಎರೂರ ಐಕೊಂದು 20 ವೋಟ್ ಐನ್ ವಿಕಾಸ್ ಪಂಡರ್ 20 ವೋಟ್ ಒಂದು ಕಾರ್ಯಕರ್ತರ ನಿಶ್ಚಯ ಮಂತ ಪ್ರಾಯಶಃ ನಮಗೊಂದು ಒಟ್ಟು 95 ಕಾರ್ಯಕರ್ತರು ಬೋಡ ಇಡೀ ಕ್ಷೇತ್ರ ಆತ ಅನುಭವಿ ಕಾರ್ಯಕರ್ತರು ನಮ್ಮ ಕ್ಷೇತ್ರ ಉಳ್ಳರ ಸಂಶಯ ಅಂಚಾದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ ನಮ್ಮ ನಿಶ್ಚಯ ಮಂತ ಫಾಲೋ ಅಪ್ ದೃಷ್ಟಿಯಿಂದ ಸುಲಭ, ಮತದಾನ ದೃಷ್ಟಿಯಿಂದ ಸುಲಭ. ಈ ಕೆಲಸ ಸುರುಕಾದ ಮಾತೆಲ್ಲ ಮನ್ಪಡ ಅಧ್ಯಕ್ಷ ವಿನಂತಿ ಮಂಡಲ ಅಧ್ಯಕ್ಷ ಈ ಕೆಲಸ ಒಂದು 20 ವೋಟರ್ ಒಂದು ಕಾರ್ಯಕರ್ತ ನಿಶ್ಚಯ ಮಂತ ಫಾಲೋ ಅಪ್ ಐನು ಸಂಚಾಲಕರು ಫಾಲೋ ಅಪ್ ಈ ಚುನಾವಣೆ ಅತ್ಯಂತ ಯಶಸ್ವಿಯಾದ ಒಂದು ಆಶಯ ನಮಗೆ ಮಾತುಗಳು ಉಂಟು, ವಿಶ್ವಾಸ ಉಂಟು. ಈ ಸಂದರ್ಭದಲ್ಲಿ ನಮ್ಮ ಒಂದೇ ವಿಷಯ ಕಾರ್ಯಕರ್ತ ನೆನಪು ಮಾಡ್ಬೋದು. ನಮಗೆ ಪ್ರತಿ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾದ ಚುನಾವಣೆ ದಯಪಂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ಚುನಾವಣೆ ನಮ್ಮ ಸಂಘಟನೆಯ ಶಕ್ತಿನ ತುಷ್ಪಾವನಂಚಿನ ಒಂದು ವಿಷಯ ಆಯ್ತಾ. ಒಟ್ಟಿಗೆ ನಮ್ಮ ವಿಚಾರದ ಕೆಲಸ ನಿರಂತರವಾದ ಒಂದು ವಿಷಯ ಎಲ್ಲ ಚುನಾವಣೆ ಐಕ್ಯ ಪ್ರಧಾನಮಂತ್ರಿ ಬಂದ್ಬುನಿ 400 ಸೀಟ್ ಜಾಸ್ತಿ ಸೀಟ್ ಈ ಸರಿ ಬರೋಡು ಕೇವಲ ಅಧಿಕಾರ ಕೇವಲ ಪ್ರಧಾನಮಂತ್ರಿ 272 ಯಾರು ಅಂಡ್ ಈ ದೇಶದ ರಾಜಕೀಯ 10 ವರ್ಷ ನರೇಂದ್ರ ಮೋದಿ ವಾರೀತಿ ಒಂದು ರಾಜಕೀಯ ಪೊಲಿಟಿಕಲ್ ಕಲ್ಚರ್ನ ಬದಲಾವಣೆ ಮಾಡಿದ್ದಾರೆ. ಆ ಪೊಲಿಟಿಕಲ್ ಕಲ್ಚರ್ ಬದಲಾವಣೆ ಆದು ಕೊಡು ಈ ದೇಶದ ರಾಜಕೀಯ ಜನಗಳ ಮನ ರೀತಿ ಬದಲಾವಣೆ ಆವಡ ನಮಗೆ ಪ್ರತಿ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾದ ಚುನಾವಣೆ. ಆ ದೃಷ್ಟಿ ಚುನಾವಣೆ ನಮ್ಮ ಕಾರ್ಯಕರ್ತರ ಜೊತೆ ನೋಡೋದು ಬಂದ ವಿನಂತಿ ಇಲ್ಲ ನಿಖಿಲಿಗೆ ಮತ್ತೊಂದಿಲ್ಲ ಲೇಪಂಡ ಇನಿ ನರೇಂದ್ರ ಮೋದಿನ ವಿರೋಧಿ ಶಕ್ತಿಗಳು ಮಾತ ಒಂಜಾದ ಚುನಾವಣೆ ಎದುರಿಸೋದಿಲ್ಲ. ನರೇಂದ್ರ ಮೋದಿನ ಪರವಾದ ನಮ್ಮ ಮಾತಾಡಲ್ಲ ಒಂಜಾದ ಒಟ್ಟಾದ ಈ ಚುನಾವಣೆ ಎದುರಿಸೋದು ಮಾತಾಡಲ್ಲ ವಿನಂತಿ ಮಂತ ಈ ಚುನಾವಣೆ ವ್ಯವಸ್ಥಿತವಾದ ನಮ್ಮ ಸಂಘಟನೆಯ ಶಕ್ತಿದ ಆಧಾರ ನಮ್ಮ ಕಾರ್ಯಕರ್ತರ ಶಕ್ತಿದ ಆಧಾರ ಈ ಚುನಾವಣೆ ಎದುರಿಸಕಂತ ವಿನಂತಿ ಮಂತ ವಿಶೇಷವಾದ ರಡ್ಡ ಅಭ್ಯರ್ಥಿಗಳ ಅಭಿನಂದನೆ ಸಲ್ಲಿಸ ನಮ್ಮ ಕಾರ್ಯಕರ್ತರನ್ನ ಧ್ವನಿಯಾದ ಕಾರ್ಯಕರ್ತರನ್ನ ಧ್ವನಿಯಾದ ಅವಶ್ಯಕತೆ ಉಂಟು. ಈ ಜಿಲ್ಲೆ ನಮ್ಮ ಸವಾಲ್ ಜಿಲ್ಲೆ ಹಿಂದುತ್ವದ ಆಧಾರದ ನಚ್ಚಿನ ಜಿಲ್ಲೆ ಅಂಚಾದ್ರ ಈ ಜಿಲ್ಲೆ ನಾವೇ ಆಧಾರ ನಮ್ಮ ಕಟ್ಟದ ಬೆಳೆಪವನ ಅವಶ್ಯಕತೆ ಉಂಟು. ನಿಖುಲ್ಲ ಐಕ್ ಸಾಕಾರ ಕಾರ್ಪರ ನಿಖಲು ಎಂಗಳ ಕಾರ್ಯಕರ್ತರ ಒಟ್ಟಿಗೆ ಉಪ್ಪರ ವಿಶ್ವಾಸ ಮಾತ ಕಾರ್ಯಕರ್ತರ ವಿಶೇಷವಾದ ಅಭಿನಂದನೆ ಪನೊಂದು ಈ ಚುನಾವಣೆಯನ್ನು ಯಶಸ್ವಿಯಾದ ಎದುರಿಸಾಗ ಪದರಾಡದಿನ ಮಾತ್ರ ಈ ಸಂದರ್ಭದ ವಿನಂತಿ ಒಟ್ಟಾದ ಒಂದಾದ ಚುನಾವಣೆಯನ್ನು ಎದುರಿಸ ಎರಡು ಕ್ಷೇತ್ರ ಒಂದು ಅಭೂತಪೂರ್ವವಾದ ಜಯನ ದಾಖಲು ಮಂದು ನರೇಂದ್ರ ಮೋದಿಗೆ ನನಾತ ಶಕ್ತಿ ಕೊಟ್ಟಿನ ಕೆಲಸ ಮನ್ಪುಗಂದ ಈ ಸಂದರ್ಭದ ಪನೊಂದು ಮಾತುಗಳು ಧನ್ಯವಾದ ನನ್ನ ಪಾತ್ರ ಮುಗಿದ ಜೈ ಹಿಂದ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನ ಬಿಜೆಪಿ ಜಿಲ್ಲೆದ ಅಧ್ಯಕ್ಷರ ಸತೀಶ್ ಕುಂಪಲ ಬೇರೆ ನಮ್ಮನ್ನು ಉದ್ದೇಶಿಸಿ ಮಾತಾಡೋದು. ಚುನಾವಣೆಯ ಪೂರ್ವಭಾವಿ ಸಭೆಯ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಪ್ರೀತಿಯ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವಾ, ಅದೇ ರೀತಿ ನಮ್ಮ ಭಾವಿ ಸಂಸದರಾಗಿರುವಂಥ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ಬ್ರಜೇಶ್ ಚೌಟ, ಅದೇ ರೀತಿ ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ವಿಶೇಷವಾಗಿ ವೈದ್ಯರ ವೃತ್ತಿಯಲ್ಲಿ ನಮ್ಮ ಶಿವಮೊಗ್ಗ ಮತ್ತು ಇನ್ನಿತರ ಕಡೆ ಒಂದು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಹಿಂದುತ್ವದ ಪರವಾಗಿ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ
ನಮ್ಮೆಲ್ಲರ ಪ್ರೀತಿಯ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಧನಂಜಯ ಸರ್ಜಿ ಅವರೇ, ಭೋಜೇಗೌಡರ ಬಗ್ಗೆ ಗೊತ್ತುಂಟು ನಮಗೆ. ವಿಶೇಷವಾಗಿ ಅವರು ಶಿಕ್ಷಕರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಸದಸ್ಯರಾದರೂ ಕೂಡ ಕಳೆದ ಅವಧಿಯಲ್ಲಿ ನಮ್ಮದೇ ಕ್ಷೇತ್ರದಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ, ವಿಶೇಷವಾಗಿ ರಾಜ್ಯದ ಮುಖಾಂತರ ಭೋಜೇಗೌಡರು ನಮ್ಮ ಸುದ್ದಿಯಲ್ಲಿ ಇರ್ತಾರೆ. ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಮಿಕರು ನನಗೆ ಯಾವಾಗಲೂ ನೆನಪಾಗುವುದುಂಟು. ಯಾಕೆಂದ್ರೆ ನಾವು ಹಿಂದೆ ಹೆಚ್ಚು ಕಡಿಮೆ 20-25-30 ವರ್ಷ ನಾನು ಸಣ್ಣದಿರುವಾಗ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದಿಲ್ಲ ಅಂದ್ರೆ ವಿಧಾನ ಪರಿಷತ್ ಮಾತ್ರ. ಅದು ಕೂಡ ಕರಂಬಲ್ಲಿ ಸಂಜಯ್ ಶೆಟ್ಟರು, ನಮ್ಮ DS ಶಂಕರ್ ಮೂರ್ತಿ ಅವರು, MR ಡಾಕ್ಟರ್ ತಂಗಾ ಅವರು, ವಿಮಲಗೌಡ ಅವರು, ರಾಮಚಂದ್ರ, ಈ ತರ ನಮ್ಮ ವಿಧಾನಸಭೆಯಲ್ಲಿ ಅಕೌಂಟ್ ಯಾವಾಗ ಓಪನ್ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ, ಯಡಿಯೂರಪ್ಪರನ್ನು ಬಿಟ್ಟರೆ. ಮತ್ತೆ ಗೊತ್ತಾಗುದು ವಿಧಾನ ಪರಿಷತ್ತಲ್ಲಿ. ಆದ್ರೆ ವಿಧಾನ ಪರಿಷತ್ತಿನಲ್ಲಿ ನಿರಂತರವಾಗಿ ಗೆದ್ದಂತ ಕರಂಬಲ್ಲಿ ಸಂಜೀವ್ ಶೆಟ್ಟರ್, ಅನಂತರ ಬಾಲಕೃಷ್ಣ ಭಟ್ರು, ಅನಂತರ ಇಡೀ ಜಿಲ್ಲೆಯಲ್ಲಿ ಸಂಘಟನಾತ್ಮಕವಾಗಿ ನಮಗೆ ಶಕ್ತಿಯಾಗಿ ವಿಧಾನ ಪರಿಷತ್ತನ್ನ ಅತ್ಯಂತ ಯಶಸ್ವಿಯಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಮಿಕರು ಒಟ್ಟು ನಮ್ಮ ಹಿರಿಯರಾಗಿ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿದವರು. ನಮಗೆ ಭೋಜೇಗೌಡರ ಈ 2 ಸೀಟಲ್ಲಿ ಭಾವನಾತ್ಮಕ ಸಂಬಂಧ ಇದೆ. ಯಾಕೆಂದ್ರೆ ನಮ್ಮ ಊರಲ್ಲಿ ತರವಾಡ ಅಂತ ಉಂಟು. ಈ ತರವಾಡಲ್ಲಿ ಯಾವಾಗಲೂ ಕಟ್ಟ ಕಡೆಗೆ ನಮಗೆ ನೆನಪಾಗುವುದು ತರವಾಡಿನ ಮನೆ. ಹಾಗೆ ಈ 2 ಕ್ಷೇತ್ರದ್ದು ನಮಗೆ ಭಾವನಾತ್ಮಕ ಸಂಬಂಧ ಉಂಟು. ಈ ಭೋಜೇಗೌಡರು ಹೇಗೆ ಕಿತ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ, ಎಂತ ಚಾತುರ್ಪ ವಹಿಸಿದ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತು ಖುಷಿ ಆಗ್ತದೆ, ನಿಮ್ಮ ಕೊರಳಲ್ಲಿ ಕೇಸರಿ ಶಾಲು ಉಂಟು. ಮುಂದಕ್ಕೆ ಇದೇ ಆಧಾರದ ಮೇಲೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಂದೆ ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕವಾಗಿ ಹಿಂದುತ್ವದ ಆಧಾರದ ಸಂಘಟನೆಯನ್ನ ಕಟ್ಟಬೇಕು. ಗೊತ್ತಾಯ್ತು, ನಾನು ಹೇಳಿದ್ರೆ ಮಾತ್ರ ಅಲ್ಲ, ಇದೆಲ್ಲ ಬರುದು. ನಿಮ್ಗೆ ಸಂಘ ಗೊತ್ತುಂಟು, ಹಿಂದೆ ನಮ್ಗೆ ಗೊತ್ತಾಗ್ಲಿಲ್ಲ, ನಿಮ್ಮ ಭಾಷೆ ಎಲ್ಲ ಬೇರೆ ಬೇರೆ ಇತ್ತಲ್ಲ, ಈಗ ಗೊತ್ತಾಯ್ತು ನಿಮ್ಮ ಭಾಷೆ ನಮ್ಮ ಭಾಷೆ ಅಂತ. ಅದಕ್ಕೋಸ್ಕರ ನಮ್ಮ ಹಿರಿಯರು ಇವತ್ತು ಒಂದು ಸಂಘಟನಾತ್ಮಕವಾಗಿ ಒಪ್ಪಂದವನ್ನ ಮಾಡಿಕೊಂಡು, ರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದವನ್ನ ಮಾಡಿಕೊಂಡು ಇವತ್ತು ಅನಿವಾರ್ಯವಾಗಿ ನಾವು ಈ ಸಲ ಭೋಜೇಗೌಡರನ್ನೇ ಗೆಲ್ಲಿಸುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಮತ್ತು ಡಾಕ್ಟರ್ನ ಒಟ್ಟೊಟ್ಟಿಗೆ ಗೆಲ್ಲಿಸುವಂತ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು. ಈ ಸಲ ಈ ಚುನಾವಣೆಯನ್ನ ನಾವು ಗೆಲ್ಲೇಬೇಕು. ಈಗಾಗಲೇ ನಮ್ಮ ಅಧ್ಯಕ್ಷರು ರಾಜ್ಯದಿಂದ ಮೀಟಿಂಗ್ ಮಾಡ್ತಾ ಹೇಳ್ತಾ ಇದ್ರು, 6 ಸ್ಥಾನ ಕೂಡ ಭಾರತೀಯ ಜನತಾ ಪಾರ್ಟಿ ಯಾಕೆ ಗೆಲ್ಬೇಕಂದ್ರೆ ವಿಧಾನ ಪರಿಷತ್ತಿನಲ್ಲಿ ನಮ್ಗೆ ಕೆಲವೆಲ್ಲ ಬಿಲ್ ಪಾಸ್ ಆಗ್ಬೇಕಿದ್ರೆ ನಮ್ಮ ಗಣೇಶ್ ಕಾರ್ಮಿಕರು ಮತ್ತೆ ಪ್ರತಾಪನ್ನ ಎಲ್ಲ ಹೇಳ್ತಿದ್ರು, ರಾಷ್ಟ್ರೀಯ ಶಿಕ್ಷಣದಿಂದ ಹಿಡಿದು ಗೋಹತ್ಯೆಯಿಂದ ಹಿಡಿದು ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ಬಿಲ್ ಪಾಸ್ ಮಾಡಬೇಕಾದ್ರೆ ವಿಧಾನ ಪರಿಷತ್ ನಮ್ಮ ಜೊತೆ ಇರಬೇಕು ಅಂತ. ಆ ಕಾರಣಕ್ಕೋಸ್ಕರ ಈ ಸಲ ಆಗುವಂತ ರಾಜ್ಯದ 6 ಸ್ಥಾನವನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕೆನ್ನುವ ಸಂದೇಶವನ್ನ ಇಡೀ ರಾಜ್ಯದಲ್ಲಿ ನಮಗೆ ಕಳಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ನಿರಂತರವಾಗಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಈ ಸಲ ನಮ್ಮ ವಿಧಾನ ಪರಿಷತ್ತಿನ ಮತ್ತು ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ನಾನು ಈ ಸಂಗತಿಯನ್ನ ಪ್ರಸ್ತಾಪ ಮಾಡಬೇಕು. ನಿಮ್ಗೆ ಬೇರೆ ಬೇರೆ ಕಡೆ ಫೋನ್ ಬಂದಿರಬಹುದು, ಬೇರೆ ಬೇರೆ ಕಡೆ ವ್ಯತ್ಯಾಸಗಳು ಬಂದಿರಬಹುದು. ನೀವೇನು ಗೊಂದಲಕ್ಕೆ ಒಳಗಾಗಬೇಡಿ. ಯಾರು ಕೂಡ ಕಾರ್ಯಕರ್ತರು ಏನು ವಿಚಲಿತರಾಗುವುದು ಬೇಡ. ನಮ್ಮ ಸ್ಪಷ್ಟ ಉದ್ದೇಶ ಇರುವಂತದ್ದು, ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನ ಮಾಡಿದೆ, ಹೊಂದಾಣಿಕೆ ಮಾಡಿದೆ. ಜನತಾ ದಳದ ಮತ್ತು ಭಾರತೀಯ ಜನತಾ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡು ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ SL ಭೋಜೇಗೌಡರು, ನಮ್ಮ ಪದವೀಧರ ಕ್ಷೇತ್ರದ್ದು ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅವರು, ಈ ಇಬ್ಬರ ಬಗ್ಗೆ ಮಾತ್ರ ನಮ್ಮ ಯೋಚನೆ ಇರಲಿ. ಬೇಕಾದಷ್ಟು ಬೇರೆ ಬೇರೆ ಫೋನ್ ಕಾಲ್ಸ್ ಬಂದ್ರೆ, ಇನ್ನೊಂದೊಂದು ಮತ್ತೊಂದು ಚರ್ಚೆ ಆದ್ರೆ ಆ ಚರ್ಚೆ ನಮ್ಮ ಸಂಘಟನೆ ಒಳಗಿಲ್ಲ. ಅದನ್ನ ಯಾರು ಮಾತಾಡಬೇಕು, ಹಿರಿಯರು ಮಾತಾಡ್ಬೇಕು, ಅವ್ರು ಮಾತಾಡ್ತಾರೆ, ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ನಮ್ಮ ಉದ್ದೇಶ ಇರುವಂತದ್ದು ಸುಮಾರು 1750 ಪದವೀಧರ ಮತದಾರರು, 500ಕ್ಕಿಂತ 600 ಶಿಕ್ಷಕರ ಕ್ಷೇತ್ರದ ಮತದಾರರು. ಈ ಎರಡನ್ನೂ ಕೂಡ ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು 27ನೇ ತಾರೀಕಿನ ಒಳಗೆ ಒಂದು ಸಲ ಎಲ್ಲ ಮತದಾರರ ಸಂಪರ್ಕ ಮಾಡಿ ಅವರ ಫೋನ್ ನಂಬರ್ ಸಮೇತ, ಈಗಾಗಲೇ ನೀವು ಫೋನ್ ನಂಬರ್ ಕೆಲವರೆಲ್ಲ ಮಾಡಿದ್ದೀರಿ, ಫೋನ್ ನಂಬರ್ ಸಮೇತ ಕಲೆಕ್ಟ್ ಮಾಡಿಕೊಂಡು ನಮ್ಮ ಅವರಿಗೆ ನಾಡಿದ್ದು ಮತದಾನ ಮಾಡುವ ಬಗ್ಗೆ ನಾವು ತೀರ್ಮಾನ ಮಾಡಬೇಕು. ನಾನು ಅರೆಪ್ಪ ಸಾಲ್ಯಾನ್ ಮತ್ತು ನಮ್ಮ ಜಿತೇಂದ್ರ ಅವರು
ನಮ್ಮ ದಯಾನಂದ್, ನಮ್ಮ ಬೇರೆ ಬೇರೆ ಯಶವಂತ್ ಇರ್ಬೋದು, ನಮ್ಮ ತುಂಬಾ ಜನ ಈ ಒಂದು ಮತದಾರರನ್ನ ಸೇರಿಸುವಂತದಕ್ಕೆ ಸುರೇಶ್ ಆಳ್ವ ಇರ್ಬೋದು, ತುಂಬಾ ಜನ ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಹೆಚ್ಚು ಮತದಾರರನ್ನ ಸೇರಿಸುವಂತದ್ದು ನಮ್ಮ ಕಡೆ ಬಿಜೆಪಿ ಕಡೆಯಿಂದಲೇ ಆಗಿದೆ. ಭೋಜೇಗೌಡ್ರೆ, ನೀವೆಷ್ಟು ಮಾಡಿದ್ದೀರಿ ಅಂತ ಗೊತ್ತಿಲ್ಲ ನಮ್ಗೆ, ಆದ್ರೆ ಬಿಜೆಪಿ ಕಡೆಯಿಂದಲೇ ಶಿಕ್ಷಕರದ್ದು ಮತ್ತು ಪದವೀಧರರ ಓಟನ್ನ ಸೇರಿಸುವಂತದ್ದು ನಮ್ಮ ಕಡೆಯಿಂದ ಆಗಿದೆ. ವಿಶೇಷವಾಗಿ ನಿಟ್ಟೆ, ಕನಚೂರು ಅಥವಾ LOCS ಅಥವಾ ನಮ್ಮ ಏನಪ್ಪ ಅಥವಾ ಮಂಗಳ ಗಂಗೋತ್ರಿ ಯೂನಿವರ್ಸಿಟಿ, ಬೇರೆ ಬೇರೆ ಕಡೆ ವಿದ್ಯಾವಂತರ ಮತದಾನ, ಶಿಕ್ಷಕರ ಮತದಾನ ಇಲ್ಲೇ ನಮ್ಮ ಈ ಕ್ಷೇತ್ರದಲ್ಲಿ ಜಾಸ್ತಿ ಇಲ್ಲಿರುವುದಕ್ಕಿಂತಲೂ ಬೇರೆ ಕಡೆ ಕೂಡ, ಬೇರೆ ಕಡೆ ಮಂಗಳೂರು ಕಡೆ ಇರುವವರು ಕೂಡ ಇಲ್ಲಿ ಶಿಕ್ಷಣ ಬೇರೆ ಬೇರೆ ವಿದ್ಯಾಸಂಸ್ಥೆಗೆ ಇಲ್ಲಿ ಬಂದು ಕೆಲಸ ಮಾಡುವವರಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಎಲ್ಲ ಸಂಸ್ಥೆಗೆ ಕೂಡ ಭೇಟಿ ಕೊಡುವಂತ ಕೆಲಸವನ್ನ ಅರೆಪನ್ನ ಮಾಡಬೇಕು. ನಾವು ಶಿಕ್ಷೆ ನಿಟ್ಟೆ ಇರ್ಬೋದು, LOCS ಇರ್ಬೋದು, ಬೇರೆ ಕಡೆ ಕೂಡ ನಾವು ಗುಂಪಾಗಿ ಹೋಗಿ ನಮ್ಮ ಈ ಎರಡೂ ಅಭ್ಯರ್ಥಿಗಳ ಬಗ್ಗೆ ಪ್ರಚಾರ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಯಾಕೆಂದ್ರೆ ಇಲ್ಲದಿದ್ರೆ ಅವರು ಮಾಡ್ತಾರೆ, ನಾವು ಸಹ ನಮ್ಮ ಕಡೆಯಿಂದ ಮಾಡುವಂತ ಕೆಲಸವನ್ನ ಮಾಡಬೇಕು. ಒಟ್ಟು 27ನೇ ತಾರೀಕಿನ ಒಳಗೆ ನಾವು ಎಲ್ಲ ಕೆಲಸವನ್ನ ಮುಗಿಸಿ ನಾವು 3ನೇ ತಾರೀಕು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಫಸ್ಟ್ ಕೌಂಟಿಂಗ್ ಅಲ್ಲಿ ನಾವು ಎರಡೂ ಅಭ್ಯರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುವ ರೀತಿಯಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡಬೇಕು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಓಟು ಬರ್ತದೆ ಆ ಓಟನ್ನ ತೆಗೆಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡುವ. ಇವತ್ತಿನಿಂದ ಯಾರ್ಯಾರಿಗೆ 20 ಓಟಿನ ಜವಾಬ್ದಾರಿಯನ್ನು ಕೊಡ್ತಾರೆ, ಆ ಜವಾಬ್ದಾರಿಯನ್ನ ನೀವು ಎರಡೂ ಅಭ್ಯರ್ಥಿಗಳಿಗೆ ನಾವು ಭರವಸೆಯಿಂದ ಇಲ್ಲಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಒಂದ್ಸಲ ಯಾವ್ದಾದ್ರೂ ಜವಾಬ್ದಾರಿ ಕೊಟ್ಟರೆ ಎಲ್ಲಾ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಆ ಅಭ್ಯರ್ಥಿಗಳ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಎಲ್ಲರೂ ಮಾಡ್ತಾರೆ. ಎಲ್ಲರೂ ನಮ್ಮ ಯಾರೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಹಿರಿಯರಿದ್ದಾರೆ ಅವರೆಲ್ಲ ಸೇರಿಕೊಂಡು ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ. ಒಟ್ಟು ನಮ್ಮ ಈ ಚುನಾವಣೆಯನ್ನ ಗೆಲ್ಲಿಕ್ಕೆ ನಾವೆಲ್ಲ ಒಳ್ಳೆ ರೀತಿಯ 3ನೇ ತಾರೀಕು ಈ ಚುನಾವಣೆ ಆದ್ರೆ 4ನೇ ತಾರೀಕು ಬ್ರಿಜೇಶ್ ಚೌಟರ ವಿಜಯದ ಯಾತ್ರೆಯ ಸುದ್ದಿ ತರುವಂತ ಒಂದು ಚುನಾವಣೆ ಫಲಿತಾಂಶ ಆಗಿರ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು 6ನೇ ತಾರೀಕು ಮತ್ತೆ ಫಲಿತಾಂಶಕ್ಕೆ ನಾವು ಫಲಿತಾಂಶವನ್ನ ಪಡ್ಕೊಳ್ಳಿಕ್ಕಿದ್ದೇವೆ. ಒಟ್ಟು ಈ ಚುನಾವಣೆಯಲ್ಲಿ ತಾವೆಲ್ಲ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಅವಕಾಶಕ್ಕಾಗಿ ವಂದಿಸಿ ಕರ್ನಾಟಕ ವಿಧಾನ ಪರಿಷತ್ನ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಚುನಾವಣೆಯ ಈ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆ ಮಾಡಿದಂತ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ್ ಅವರಿಗೆ ಮಂಡಲದ ಪರವಾಗಿ ಧನ್ಯವಾದ. ಅದೇ ರೀತಿ ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕೋತ್ತವೇಲ್ ಅವರು ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದುಗಳಾದಂತ ಡಾಕ್ಟರ್ ಧನಂಜಯ ಸರ್ಜಿ ಪದವೀಧರ ಕ್ಷೇತ್ರ ಅಭ್ಯರ್ಥಿಯಾದ ಅವರು ಕೂಡ ಧನ್ಯವಾದ. ಅದೇ ರೀತಿ ಶಿಕ್ಷಕರ ಕ್ಷೇತ್ರ ಅಭ್ಯರ್ಥಿಯಾದ SL ಭೋಜೇಗೌಡ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಅದೇ ರೀತಿ ಜಿಲ್ಲಾ ಸಂಚಾಲಕರಾದ ಪ್ರತಾಪ್ ಸಿಂಹ ನಾಯಕ್ ಅವರಿಗೂ ಕೂಡ ಧನ್ಯವಾದ. ಪದವೀಧರ ಕ್ಷೇತ್ರದ ಜಿಲ್ಲಾ ಶಾಸಕರಾದ ವಿಕಾಸ್ ಪುತ್ರ ಅವರಿಗೂ ಕೂಡ ಧನ್ಯವಾದ. ಅದೇ ರೀತಿ ವೇದಿಕೆಯಲ್ಲಿದ್ದ ಎಲ್ಲ ಮುಖಂಡರಿಗೂ ಧನ್ಯವಾದ. ಅದೇ ರೀತಿ ಸೇರಿದಂತ ಪಕ್ಷದ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಧನ್ಯವಾದ ಕೊಡ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.